ಸ್ಪಂದನ ರಿಪೋರ್ಟ್ಗೆ ಸ್ವಾಗತ. ನಾನು ದೀಪಿಕಾ ಪರೇಶ್. ಇದೀಗ ಲಂಚಾವತಾರದ ವಿಡಿಯೋ ಮಾಡಿದ್ರು ಎಂಬ ಕಾರಣಕ್ಕೆ ಸ್ಪಂದನ ವಾಹಿನಿಯ ರಿಪೋರ್ಟರ್ಗೆ ಹಲ್ಲೆ ಮಾಡಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ಸ್ಪಂದನ ವಾಹಿನಿಯ ಪ್ರತಿನಿಧಿಯಾಗಿರುವಂತಹ ಬಸವರಾಜ್ ಮೇಲೆ ಇದೀಗ ಶಾಸಕರ ಬೆಂಬಲಿಗರು ಹಲ್ಲೆ ನಡೆಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಲ್ಲಿ ಚರ್ಚೆಗಳು ಕೂಡ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾರಿಗೆ ತಿಳಿಸಬೇಕು ಅದರ ಒಂದು ತಿಳಿಸುವಂತಹ ಪ್ರಯತ್ನ ಕೂಡ ನಡೀತಾ ಇದೆ. ಯರಗುಪ್ಪಿ ಗ್ರಾಮದ ತಾಲೂಕು ಪಂಚಾಯತ್ ಮ್ಯಾನೇಜರ್ ಪಿರಾಸಾಬಾ ಬಡೇಖಾನ್ ಅವರ ಅಳಿಯಂದರಾಗಿರುವ ರಫೀಕ್ ಬಜಾನ್ ಅವರು ಧಮಕಿ ಹಾಕಿದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಕುಂದಗೋಳ ತಾಲೂಕು ಪಂಚಾಯತ್ ಮ್ಯಾನೇಜರ್ ಬಡೇಖಾನ್ ರವರು ಗುತ್ತಿಗೆದಾರನ ಜೊತೆ ಲಂಚ ಪಡೀತಾ ಇರುವ ವಿಡಿಯೋವನ್ನ ಸೆರೆ ಹಿಡಿದು ಅದನ್ನ ವರದಿ ಮಾಡಿ ಸ್ಪಂದನ ವಾಹಿನಿಯಲ್ಲಿ ಬಿತ್ತರಿಸಲಾಗಿತ್ತು. ಇದನ್ನ ಯಾಕೆ ವರದಿ ಮಾಡಿದ್ಯಾ, ನಿನಗೆ ಯಾರು ವರದಿ ಮಾಡುವ ಹಕ್ಕು ನೀಡಿದ್ರು ಅಂತ ಹೇಳಿ ಧಮಕಿ ಹಾಕಿರೋದ್ರ ಜೊತೆಗೆ ಅಶ್ಲೀಲವಾಗಿ ಮಾತನಾಡಿರುವಂತಹ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ. ಬಸವರಾಜ್, ಸ್ಪಂದನ ವಾಹಿನಿಯ ಪ್ರತಿನಿಧಿಯಾಗಿರುವ ಬಸವರಾಜ್ ಮೇಲೆ ಹಲ್ಲೆ ನಡೆಸಲಾಗಿದೆ. ಅದರ ದೃಶ್ಯಾವಳಿಗಳು ಕೂಡ ಲಭ್ಯವಾಗಿದೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಯರಗುಪ್ಪಿ ಗ್ರಾಮದ ತಾಲೂಕು ಪಂಚಾಯತ್ ಮ್ಯಾನೇಜರ್ ಬೆಂಬಲಿಗರು ಇದೀಗ ನಮ್ಮ ಪ್ರತಿನಿಧಿಯ ಮೇಲೆ ಹಲ್ಲೆ ನಡೆಸಿರುವಂತಹ ಪ್ರಕರಣ ದಾಖಲಾಗಿದೆ. ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಒಂದು ಹಲ್ಲೆ ನಡೆಸ್ತಿರೋದು. ಇದು ಆವಾಗ ತೆರೆದಿರುವಂತಹ ದೃಶ್ಯಾವಳಿಗಳು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಹಲ್ಲೆ ನಡೆಸಲಿಕ್ಕೆ ಮುಂದಾಗಿರುವಂತಹ ಪ್ರಕರಣ ಇದೀಗ ಬೆಳಕಿಗೆ ಅಂದ್ರೆ ಘಟನೆ ಬೆಳಕಿಗೆ ಬಂದಿದೆ. ಚೆಕ್ ಕೂಡ ಯಾಡ ಅವ್ರ ಕಾಂಟ್ಯಾಕ್ಟ್ ಇಲ್ಲ ಸರ್. ಯರಗುಪ್ಪಿ ಗ್ರಾಮದ ತಾಲೂಕು ಪಂಚಾಯತ್ ಮ್ಯಾನೇಜರ್ ಪಿರಾಸಾಬಾ ಬಡೇಖಾನ್ ಅವರ ಅಳಿಯಂದಿರಾದ ರಫೀಕ್ ಬಾಬಾ ಜಾನ್ ರವರು ಧಮಕಿ ಹಾಕಿರುವಂತದ್ದು ಇವತ್ತು ಬೆಳಕಿಗೆ ಬಂದಿದೆ. ಕುಂದಗೋಳ ತಾಲೂಕು ಪಂಚಾಯತ್ ಮ್ಯಾನೇಜರ್ ಆಗಿರುವ ಬಡೇಖಾನ್ ಅವರು ಗುತ್ತಿಗೆದಾರನ ಜೊತೆ ಲಂಚ ಪಡೆಯುತ್ತಿರುವ ವಿಡಿಯೋವನ್ನ ಸೆರೆ ಹಿಡಿಯುತ್ತಿರುವ ಸಂದರ್ಭ ನಮ್ಮ ಸ್ಪಂದನ ವಾಹಿನಿ ವರದಿಗಾರನಾಗಿರುವ ಬಸವರಾಜ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ತಾಲೂಕು ಪಂಚಾಯತ್ ಮ್ಯಾನೇಜರ್ ಅಳಿಯ ರಫೀಕ್ ಹಾಗೂ ಅಣ್ಣನಿಂದ ಸೇರಿ ಇಂದು ಕುಂದಗೋಳ ಪಟ್ಟಣ ಗಾಳಿ ಮಾರಿಯಮ್ಮ ದೇವಸ್ಥಾನದ ಆವರಣದಲ್ಲೇ ಹುಬ್ಬಳ್ಳಿ ಲಕ್ಷ್ಮೇಶ್ವರ ರಸ್ತೆ ಮೂಲಕ ತೆರಳುವ ಸಮಯದಲ್ಲಿ ನಮ್ಮ ವರದಿಗಾರ ಬಸವರಾಜ್ ಕ್ಯಾಲಕೊಂಡ ಮೇಲೆ ಹಲ್ಲೆಗೆ ಯತ್ನಿಸಿ ಅಶ್ಲೀಲ ಪದಗಳಲ್ಲಿ ನಿಂದಿಸಿರುವುದಲ್ಲದೆ ಜೀವ ಬೆದರಿಕೆಯನ್ನ ಕೂಡ ಈ ಬೆಂಬಲಿಗರು ಒಡ್ಡಿದ್ದಾರೆ. ಏನು ತಾಲೂಕು ಪಂಚಾಯತ್ ಮ್ಯಾನೇಜರ್ ಲಂಚದ ಕರ್ಮಕಾಂಡಕ್ಕೆ ವರದಿಗಾರನ ಮೇಲೆ ಹಲ್ಲೆಗೆ ಯತ್ನ ಮಾಡಿರುವಂತದ್ದು ಇವತ್ತು ಬೆಳಕಿಗೆ ಬಂದಿದೆ. ಹಾಗಿದ್ರೆ ಒಬ್ಬ ವರದಿಗಾರನಾಗಿ
ಯಾವುದೇ ಪ್ರಕರಣವನ್ನು ನಡೆದರೂ ಕೂಡ ಕೈಕಟ್ಟಿ ಕೂರಬೇಕು ಅನ್ನುವಂಥದ್ದು ಇವರ ಒಂದು ಪಾಲಿಸಿ. ಯಾಕಂದರೆ ಲಂಚ ಪಡೀತಿದ್ರು ವರದಿಗಾರನು ಸುಮ್ಮನೆ ಕೂರಬೇಕು ಅನ್ನುವಂಥದ್ದು ಅವರ ಒಂದು ಮಾತು. ಇದು ಎಷ್ಟು ಸರಿ? ಹಾಗಿದ್ರೆ ಲಂಚಾವತಾರಕ್ಕೆ ಬ್ರೇಕ್ ಬೀಳಲ್ವಾ? ಯರಗುಪ್ಪಿ ಗ್ರಾಮದ ತಾಲೂಕು ಪಂಚಾಯತ್ ಮ್ಯಾನೇಜರ್ ಪಿರಾಸ ಬಡೇಖಾನ್ ಅವರ ಅಳಿಯಂದರಾದ ರಫೀಕ್ ಮತ್ತು ಬಾಬಾ ಜಾನ್ ಅವರು ಧಮ್ಕಿ ಹಾಕಿದ್ದಾರೆ. ಆಧುನಿಕ ಕಾಲದಿಂದಲೂ ಸರ್ಕಾರಗಳು ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೆ ವಿವಿಧ ಇಲಾಖೆಗಳಿಂದ ಸಾವಿರಾರು ಕೋಟಿ ರೂಪಾಯಿ ಹರಿಬಿಟ್ರು ಭ್ರಷ್ಟ ಅಧಿಕಾರಿಗಳ ಪಾಲಾಗ್ತಾ ಇದೆ ಹಣ ಅನ್ನೋದಕ್ಕೆ ಜಲ್ವಂತ ಸಾಕ್ಷಿ ಕುಂದಗೋಳ ತಾಲೂಕು ಪಂಚಾಯತ್ ಮ್ಯಾನೇಜರ್ನ ಲಂಚಾವತಾರ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಅಂದ್ರೆ ನೆನಪಾಗೋದು ಸಂತ ಶರಣ ಸಂಸ್ಕೃತಿ ಧಾರ್ಮಿಕ ಸಾಂಬಾರು ಬೇಳೆ ಮೆಣಸಿನಕಾಯಿ ಹೆಸರುವಾಸಿ. ಆದರೆ ಅಭಿವೃದ್ಧಿ ಇಲ್ಲದೆ ಲಂಚಕೋರ ಅಧಿಕಾರಿಗಳಿಂದ ಈ ಒಂದು ಪ್ರದೇಶ ತುಂಬಿ ತುಳುಕಾಡ್ತಾ ಇದೆ. ಕುಂದಗೋಳ ಪಟ್ಟಣದಲ್ಲಿರುವ ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆ ಸಹಾಯಕ ಅಭಿಯಂತರರು ಸೇರಿ ತಹಶೀಲ್ದಾರ್ ಎಲ್ಲ ಇಲಾಖೆವಾರು ಅಧಿಕಾರಿಗಳು ಸಂಪೂರ್ಣ ಲಂಚಕೋರ ಅಧಿಕಾರಿಗಳಿಂದ ಗ್ರಾಮೀಣ ಪ್ರದೇಶಗಳ ವಿವಿಧ ರೈತ ಸಂಘಟನೆಗಳು ಆಕ್ರೋಶಕ್ಕೆ ಕಾರಣವಾಗಿದೆ. ಕುಂದಗೋಳ ತಾಲೂಕು ಪಂಚಾಯತ್ನಲ್ಲಿ ಎಗ್ಗಿಲ್ಲದೆ ಲಂಚದ ಕರ್ಮಕಾಂಡ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇನ್ನೇನಾದ್ರೂ ಇಂತಹ ಲಂಚಕೋರರು ಲಂಚ ದರೋಡೆಯನ್ನ ಮಾಡ್ತಿದ್ದೀರಾ, ಲಂಚಾವತಾರ ನಡೆಸ್ತಿದ್ದಾರೆ ಅಂತ ಕೇಳಲಿಕ್ಕೆ ಹೋದ್ರೆ ಅದರ ವಿಡಿಯೋ ಮಾಡಿದ್ರೆ ಮಾಡಿದವರಿಗೆ ಬೆಂಬಲಿಗರಿಂದ ಧಮ್ಕಿ ಹಾಕಿಸುವಂತ ಪ್ರಯತ್ನಕ್ಕೆ ಗ್ರಾಮ ಪಂಚಾಯತ್ ಮ್ಯಾನೇಜರ್ ಮುಂದಾಗ್ತಾ ಇರುವಂಥದ್ದು. ಏನು ಕುಂದಗೋಳ ತಾಲೂಕು ಪಂಚಾಯತಲ್ಲಿ ಈ ತರ ಆಗ್ತಾ ಇದ್ರು. 26 ಗ್ರಾಮ ಪಂಚಾಯತ್ಗಳನ್ನ ಕಾಮಗಾರಿಗಳ ಗುತ್ತಿಗೆದಾರಿಗೆ ಯಾವುದೇ ಕಾಮಗಾರಿಗಳು ಮಾಡದಿದ್ರು ಲಂಚದ ಆಸೆಗೆ ಬೋಗಸ್ ಬಿಲ್ಗಳನ್ನ ಕೊಡ್ತಾರೆ ಅಂತ ಸಂಘಟನೆಗಳು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದೀಗ ತಾಲೂಕು ಪಂಚಾಯತ್ ಮ್ಯಾನೇಜರ್ ಬಡೇಖಾನ್ ಅವರ್ ಗುತ್ತಿಗೆದಾರರ ಜೊತೆ ಲಂಚ ಪಡೀತಾ ಇರುವಂತಹ ವಿಡಿಯೋ ನಮ್ಮ ಸ್ಪಂದನ ವಾಹಿನಿಯಲ್ಲಿ ವರದಿ ಬಿತ್ತರಿಸಲಾಗಿತ್ತು. ವರದಿಗಾರರಿಗೆ ವಿಡಿಯೋ ವೈರಲ್ ಸಿಕ್ಕ ಪರಿಣಾಮವಾಗಿ ಸ್ಪಂದನ ವಾಹಿನಿಯಲ್ಲಿ ಸುದ್ದಿ ಪ್ರಕಟ ಆಗಿರೋದನ್ನ ನೋಡಿ ಇದೀಗ ಅವರ ಬೆಂಬಲಿಗರು ನಮ್ಮ ವರದಿಗಾರರ ಮೇಲೆ ಹಲ್ಲೆ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ತಾಲೂಕು ಪಂಚಾಯತ್ ಮ್ಯಾನೇಜರ್ ಅವರ ಅಳಿಯ ರಫೀಕ್ ಹಾಗೂ ಅಣ್ಣನಿಂದ ಇಂದು ಕುಂದಗೋಳ ಪಟ್ಟಣ ಗಾಳಿ ಮಾರಿಯಮ್ಮ ದೇವಸ್ಥಾನದ ಆವರಣವಾದ ಹುಬ್ಬಳ್ಳಿ ಲಕ್ಷ್ಮೇಶ್ವರ ರಸ್ತೆ ಮೂಲಕ ತೆರಳುವ ಸಮಯದಲ್ಲಿ
ವರದಿಗಾರ ಬಸವರಾಜ್ ಕ್ಯಾಲಕೊಂಡ ಮೇಲೆ ಹಲ್ಲೆಗೆ ಯತ್ನಿಸಿ ಅಶ್ಲೀಲ ಪದಗಳಿಂದ ನಿಂದಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಶಾಸಕ CS ಶಿವಳ್ಳಿ ಕುಂದಗೋಳ ಮತಕ್ಷೇತ್ರ ಇವರ ಬೆಂಬಲಿಗ ನಾನು, ನಮ್ಮ ಸಾಹೇಬ್ರೆ ನನಗೆ ಹೇಳ್ಬಿಟ್ಟಿದ್ದಾರೆ, ಲೇ ನಿನ್ನ ಸಾಯಿಸಿ ಬಾ ಅಂತ, ನಾನು ನಿನ್ನನ್ನು ಸಾಯಿಸ್ತೀನಿ ಅಂತ ಹೇಳಿ ಬರ್ತಾ ಇದ್ದಾರೆ. ಏನು ಶಾಸಕರೇ ಇವರನ್ನ ಕಳಿಸಿದ್ದಾರೆ ಅನ್ನೋ ಮಾತನ್ನ ಕೂಡ ಸ್ವತಃ ಅವರೇ ಹೇಳ್ತಾರೆ. ಏನು ಸಾಯಿಸಿ ಬಾ ಅಂತ ಕೂಡ ಹೇಳಿ ಕಳಿಸ್ತಾರಂತೆ. ಇನ್ನು ತಾಲೂಕಿನಲ್ಲಿದ್ದ ಬದುಕು ಅಂತ ಇನ್ನು ಹಲವಾರು ರೀತಿಯಲ್ಲಿ ನಿಂದಿಸಿ ರಾಜಾರೋಷವಾಗಿ ಧಮಕಿ ಹಾಕಿಸಿ ಅಲ್ಲಿಂದ ಹೋಗಿದ್ದಾರೆ. ಇನ್ನು ಮಾಧ್ಯಮ ಸಮಾಜದಲ್ಲಿ ಭ್ರಷ್ಟಾಚಾರ ಎತ್ತಿ ತೋರಿಸೋದು ತಪ್ಪ ಅನ್ನುವ ಪ್ರಶ್ನೆ ಇಲ್ಲಿ ಎದ್ದು ಕಾಣುತ್ತೆ. ನಿತ್ಯವೂ ಸರ್ಕಾರದ ವಿವಿಧ ಯೋಜನೆಗಳ ಹೆಸರಲ್ಲಿ ಬರುವಂತಹ NREG ಶಾಸನಬದ್ಧ ಅನುದಾನ ಆಗಿದೆ. ಇನ್ನು ಇಷ್ಟೆಲ್ಲ ಲಂಚಾವತಾರ ಮಾಡ್ತಾ ಇದ್ರು ಕೂಡ ನಾವು ಕೈಕಟ್ಟಿ ಕೂರಬೇಕು, ಯಾವುದೇ ಪ್ರಶ್ನೆಗಳನ್ನ ಮಾಡಬಾರ್ದು ಅನ್ನೋದಕ್ಕೆ ಇದು ಸಾಕ್ಷಿ. ಯಾಕಂದ್ರೆ ಲಂಚ ಪಡೆಯುತ್ತಿದ್ದ ಮ್ಯಾನೇಜರ್ನ ವಿಡಿಯೋವನ್ನ ಲಂಚ ಪಡೆಯುತ್ತಿದ್ದಂತಹ ಸಂದರ್ಭದಲ್ಲಿ ಗುತ್ತಿಗೆದಾರನಿಂದ ಹಣ ಪಡಿತಾ ಇರುವಂತಹ ಸಂದರ್ಭದಲ್ಲಿ ಅದನ್ನು ವಿಡಿಯೋ ಮಾಡಿ ನಾವು ಸ್ಪಂದನಾ ವಾಹಿನಿಯಲ್ಲಿ ಪ್ರಸಾರ ಮಾಡಿದ್ವಿ. ಆ ರೀತಿ ಪ್ರಸಾರ ಮಾಡಿದ್ದು ತಪ್ಪ? ಹಾಗಿದ್ರೆ ಲಂಚ ಪಡೆಯೋದೇ ಸರಿಯಾ? ಲಂಚಾವತಾರ, ಭ್ರಷ್ಟರಿಗೆ ನಾವು ಸಪೋರ್ಟ್ ಕೊಡಬೇಕಾ? ಭ್ರಷ್ಟರನ್ನ ನಾವು ಇನ್ನೂ ಸಹಿಸಿಕೊಳ್ಬೇಕು ಅನ್ನೋ ಪ್ರಶ್ನೆ ಕೂಡ ಮೂಡಿಬರುತ್ತೆ. ಕೇವಲ ಭ್ರಷ್ಟಾಚಾರ ಮಾಡಿ ಇದೀಗ ರಾಜಾರೋಷವಾಗಿ ನಿನ್ನನ್ನು ಈ ತಾಲೂಕಿನಲ್ಲಿ ಬದುಕಲು ಬಿಟ್ಟಿದ್ದೇ ದೊಡ್ಡ ತಪ್ಪು, ನಮ್ಮನ್ನ ಶಾಸಕರೇ ಬಿಟ್ಟಿದ್ದಾರೆ, ಶಾಸಕರೇ ಹೇಳಿ ಕಳಿಸಿದ್ದಾರೆ, ಹೋಗಿ ಅವನನ್ನ ಸಾಯಿಸಿ ಬಾ ಅಂತ ಇದೀಗ ಅವರೇ ಹೇಳ್ತಾ ಇರುವ ಮಾತಿನಲ್ಲಿ ತಿಳಿದು ಬರ್ತಿದ್ದಾರೆ. ಹಾಗಿದ್ರೆ ಇದಕ್ಕೆ ಶಾಸಕರು ಕೂಡ ಸಪೋರ್ಟ್ ಕೊಟ್ಟಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಮೂಡ್ ಬರ್ತಿದೆ. ಒಟ್ಟಾರೆಯಾಗಿ ಸ್ಪಂದನ ವಾಹಿನಿಯಲ್ಲಿ ಬಿತ್ತರವಾದ ವರದಿಯನ್ನ ನೋಡಿ ಇದೀಗ ಗ್ರಾಮ ಪಂಚಾಯತ್ ಮ್ಯಾನೇಜರ್ನ ಅಣ್ಣಂದಿರಾದ ಇಬ್ರು ಇದೀಗ ನಮ್ಮ ವರದಿಗಾರನ ಮೇಲೆ ಹಲ್ಲೆ ಮಾಡಲು ಯತ್ನಿಸಿದ್ದಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಇದರ ಬಗ್ಗೆ ಮಾತಾಡಕ್ಕೆ ನಮ್ಮ ವರದಿಗಾರರಾಗಿರುವ ಬಸವರಾಜ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಏನು ಅಂತ ಧಮಕಿ ಹಾಕಿದ್ದಾರೆ? ಬಸವರಾಜ್, ಧಮಕಿ ಹಾಕಿದವರು ಯಾರು? ಇದರ ಬಗ್ಗೆ ಏನಿದೆ ಡೀಟೇಲ್ಸ್? ಎಸ್ ದೀಪಕ, ಒಂದ್ ರೀತಿ ಹೇಳ್ಬೇಕಾದ್ರೆ ಏನು ಕಳೆದ 2 ದಿನಗಳ ಹಿಂದೆ ಒಂದು ತಾಲೂಕ್ ಪಂಚಾಯತಿ ಮ್ಯಾನೇಜರ್ ಆದಂತ ಬಡೇಖಾನ್ ಅವರು ಒಂದು ಲಂಚಾವತಾರ ಸುದ್ದಿಯನ್ನು ಪ್ರಕಟವಾಗಿತ್ತು ನಮ್ಮ ಸ್ಪಂದನ ವಾಹಿನಿಯಲ್ಲಿ. ಇದರ ಹಿನ್ನೆಲೆಯಲ್ಲಿ ಅವರ ಬಡೇಖಾನ್ ಅವರ ಸಂಬಂಧಿಕರು ನಿನ್ನೆ ಸಾಯಂಕಾಲ ನನಗೆ ನಮ್ಮ ಗಾಡಿಗೆ ಅಟ್ಯಾಕ್ ಮಾಡಿ ನಮ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸುವುದಲ್ಲದೆ ಮತ್ತು ನನಗೆ ಈ ತಾಲೂಕಿನಲ್ಲಿ ಇದ್ದು ನೀನು ಬಾಳೆ ಮಾಡು, ನಮ್ಮ ಶಾಸಕರು ಹೇಳ್ಬಿಟ್ಟಿದ್ದಾರೆ, ನಿನ್ನ ತೆಗೆದ ಹೋಗ್ತೀವಿ ಅನ್ನುವಂತ ಧಮಕಿಯನ್ನು ಹಾಕಿದ್ದಾರೆ.
ಬಸವರಾಜ್, ಎಷ್ಟೊತ್ತಿಗೆ ಈ ಘಟನೆ ಸಂಜೆ ಅಂದ್ರೆ ಸಂಜೆ ಎಷ್ಟೊತ್ತಿಗೆ ಈ ಒಂದು ಅವರಿಬ್ರು ಬಂದು ನಿಮ್ಮ ಕಾರನ್ನ ತಡೆದಿರುವಂಥದ್ದು, ಏನೆಲ್ಲ ಬೈದಿದ್ದಾರೆ, ಎಕ್ಸ್ಪ್ಲೈನ್ ಮಾಡಿ, ಏನು ಅಂತ ಹೇಳಿದ್ದಾರೆ, ಕಾರನ್ನ ತಡೆದು ಯಾವ ರೀತಿ ಹಲ್ಲೆಗೆ ಯತ್ನಿಸಿದ್ರು ಅಂತ? ಅವರು ಕಾರನ್ನ ತಡೆದು ಅಂತ ನನ್ನ ಹೊರಗಡೆ ನನ್ಗೆ ಕೈ ನನಗೆ ಹೊಡೆಯುವಂತ ಒಂದು ಮಾರಣಾಂತಿಕ ಹಲ್ಲೆ ಮಾಡುವಂತ ಒಂದು ಯತ್ನದಲ್ಲಿ ಇದ್ರು ಅವರು. ಮತ್ತು ನನಗೆ ಬಹಳ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ದಾರೆ. ವಿಡಿಯೋದಲ್ಲಿ ಸಹ ಅದು ಇದೆ. ಮತ್ತು ನನಗೆ ಬಹಳ ಅವಾಚ್ಯ ಶಬ್ದ ನಿಲ್ಲಿಸಿ ನಮ್ಮ ಕಾಂಗ್ರೆಸ್ ನಮ್ಮ ಶಾಸಕರು ಹೇಳಿದ್ದಾರೆ, ನೀನು ತಾಲೂಕಿನಲ್ಲಿದ್ದು ನೀ ಬಾಳೆ ಮಾಡು, ನಿನ್ನ ಕೂಡ್ಲೇ ನಿನ್ನ ಮುಂದಿನ ದಿನದಾಗ ನಿನ್ನ ಇದು ಮಾಡ್ತೇವೆ ಅಂತೇಳಿ ನಾನು ತೆಗೆದ ಬಿಡ್ತೇವೆ ಅನ್ನುವಂತ ಒಂದು ಅವರು ಧಮಕಿಯನ್ನು ಹಾಕಿದ್ದಾರೆ. ಹಾಗಿದ್ರೆ ಶಾಸಕರೇ ಕಳಿಸಿರುವಂತದ್ದ ಇವರನ್ನ ಹೇಗೆ? ಅದು ಅವರ ಒಂದು ಬೆಂಬಲದಿಂದ ಅಂತ ಹೇಳ್ಬೋದು ಅಂತ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಗ್ರಾಮ ಪಂಚಾಯತ್ ಮ್ಯಾನೇಜರ್ ಅನ್ನ ಒಂದು ಕಾಂಟ್ಯಾಕ್ಟಿಗೆ ಸಂಪರ್ಕಿಸಕ್ಕೆ ಮುಂದಾಗಿದ್ರ ಹೇಗೆ? ಅವರು ಯಾವುದೇ ರೀತಿ ಅಂತ ನನಗೆ ಪ್ರತಿಕ್ರಿಯೆ, ಅವರು ತಾಲೂಕ್ ಪಂಚಾಯತಿ ಮ್ಯಾನೇಜರ್ ನನಗೆ ಯಾವುದೇ ರೀತಿ ಪ್ರತಿಕ್ರಿಯೆ ಮಾಡಲಿಲ್ಲ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಈಗ SP ಅವರಿಗೆ ಕಂಪ್ಲೇಂಟ್ ಮಾಡಿದ್ದೇನೆ. ಓಕೆ 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 ಬಸವರಾಜ್, ನಿಮ್ಮನ್ನ ಮತ್ತೆ ಸಂಪರ್ಕಿಸ್ತೀನಿ. ಓಕೆ, ಬಸವರಾಜ್ ಅವರಿಗೆ ನಿನ್ನೆ ಸಂಜೆ ಈ ರೀತಿಯ ಒಂದು ಘಟನೆ ನಡೆದಿರುವಂಥದ್ದು. ನಿನ್ನೆ ಸಂಜೆ ಅವರು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ತಾಲೂಕು ಪಂಚಾಯತ್ ಮ್ಯಾನೇಜರ್ ಅವರ ರಿಲೇಷನ್ಸ್ ಇಬ್ಬರು ಬಂದು ಅವರನ್ನ ತಡೆದು ಅವರನ್ನ ಅವಾಚ್ಯ ಶಬ್ದಗಳಿಂದ ಬೈದದ್ದಲ್ಲದೆ ಅವರಿಗೆ ಹಲ್ಲೆಗೆ ಯತ್ನಿಸಿರುವಂಥ ಘಟನೆ ಕೂಡ ಬೆಳಕಿಗೆ ಬಂದಿದೆ. ಹಾಗಿದ್ರೆ ಲಂಚಾವತಾರ ಮಾಡುವ ಸಂದರ್ಭದಲ್ಲಿ ಅಥವಾ ದುಡ್ಡನ್ನ ವಶಪಡಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಗುತ್ತಿಗೆದಾರರಿಂದ ಅನಧಿಕೃತವಾಗಿ ಹಣವನ್ನ ಯಾವುದೇ ಕಾರಣವಿಲ್ಲದೆ ಹಣವನ್ನ ಪಡೀತಿದ್ದಂಥ ಸಂದರ್ಭದಲ್ಲಿ ವಿಡಿಯೋ ಮಾಡಿ ಈ ತರ ಲಂಚ ಪಡೀತಿರೋದನ್ನ ವಿಡಿಯೋ ಮಾಡಿದ್ರೆ ಈ ತರ ಧಮಕಿ ಹಾಕ್ತಾರಂದ್ರೆ ಎಷ್ಟು ಧೈರ್ಯ ಇರಬೇಡ ಇವರ ಬೆಂಬಲಿಗರಿಗೆ. ಅದಲ್ಲದೆ ಶಾಸಕರೇ ತಮ್ಮನ್ನ ಕಳಿಸಿದ್ದಾರೆ, ನಿನ್ನನ್ನ ಸಾಹಿಸಿ ಬಿಡು ಅಂದ್ರೆ ಒಬ್ಬರನ್ನ ಸಾಹಿಸುವ ಹಕ್ಕು ಇವರಿಗೆ ಯಾರು ಕೊಟ್ಟಿದ್ದು? ಯಾರು ಕೇಳೋರಿಲ್ವಾ? ಹಾಗಿದ್ರೆ ಇವರನ್ನ ಹಾಗೆ ಬಿಡಬೇಕು. ಇವರು ದಿನಾಲು ಲಂಚವನ್ನ ಪಡೆದೇ ಬದುಕ್ತಿದ್ದಾರೆ. ಯಾಕೆ ಇವರಿಗೆ ಸಂಬಳ ಕೊಡ್ತಾ ಇಲ್ವಾ? ತಾಲೂಕು ಪಂಚಾಯತ್ ಮ್ಯಾನೇಜರಿಗೆ ಸರ್ಕಾರ ಸಂಬಳ ಕೊಡ್ತಾ ಇಲ್ವಾ? ಲಂಚವನ್ನ ಪಡೆದು ಕೆಲಸ ಮಾಡಬೇಕಾ? ಜನರು ಲಂಚ ಕೊಡದೆ ಕೆಲಸವನ್ನ ಬಯಸ್ತಾರೆ. ತಮ್ಮ ಸಮಸ್ಯೆಗಳೇನಿದೆ ಅನ್ನೋದನ್ನ ಒಂದು ಸಮಸ್ಯೆಗಳು ಏನಿದೆ ಅನ್ನೋದನ್ನ ಹೇಳ್ಕೊಳ್ಳಕ್ಕೆ ತಾಲೂಕು ಪಂಚಾಯತ್ ಬರುತ್ತೆ. ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಲು ತಾಲೂಕು ಪಂಚಾಯತ್ಗೆ ಬರ್ತಾರೆ. ಆದ್ರೆ ಇಂತಹ ಮ್ಯಾನೇಜರ್ಗಳು ಕೂತ್ಕೊಂಡು ಲಂಚವನ್ನ ಪಡೆದು ಸೀಟ್ ಬಿಸಿ ಮಾಡ್ತಾರೆ, ಕೆಲಸವನ್ನ ಮಾಡಲ್ಲ. ಬರೀ ಕೆಲಸ ಮಾಡ್ತೀನಿ ಅಂತ ಹೇಳ್ಕೊಂಡು ಲಕ್ಷ ಲಂಚಗಳನ್ನ ಪಡೆದು ಲಂಚಾವತಾರ ಮಾಡ್ತಿದ್ದಾರೆ. ಇದನ್ನ ಯಾವುದೇ ಕಾರಣಕ್ಕೂ ಮಾಧ್ಯಮ ವರದಿ ಮಾಡಿದ್ರೆ ವರದಿಗಾರನ ಮೇಲೆ ಹಲ್ಲೆಗೆ ಯತ್ನಿಸ್ತಾರಂದ್ರೆ ಇವರಿಗೆ ಎಷ್ಟು ಧೈರ್ಯ ಇರಬೇಡ? ಇವರಿಗೆ ಯಾರು ಈ ತರ ಒಂದು ಹಕ್ಕು ಕೊಟ್ಟಿರುವಂತದ್ದು? ಯಾರು ಕೇಳೋರಿಲ್ವಾ? ಅಲ್ಲಿ ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ, ಶಾಸಕರು ಏನ್ ಮಾಡ್ತಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾಕೆ ಕೈ ಕೊಟ್ಟು ಕೂತಿದ್ದಾರೆ? ಇನ್ನು ಕೂಡ ಯಾಕೆ ಅವರನ್ನೊಂದು ಪ್ರಶ್ನೆ ಮಾಡ್ಲಿಕ್ಕೆ ಮುಂದಾಗ್ತಾ ಇಲ್ಲ? ಹಾಗಿದ್ರೆ ಎಲ್ಲ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರಾ? ಏನ್ ಕತೆ? ಇದೆಲ್ಲದರ ಬಗ್ಗೆ ಮಾತಾಡ್ಲಿಕ್ಕಿದೆ. ಈಗಾಗಲೇ ವರದಿಗಾರ ಸಂಬಂಧಪಟ್ಟಂತೆ ವರದಿ ಮಾಡಿದ್ದಾರೆ. ಲಂಚ ಪಡೆಯುವಂತ ಸಂದರ್ಭದಲ್ಲಿ ಏನ್ ಮಾಡಬೇಕು ಅದನ್ನ ಮಾಡಿದ್ದಾರೆ. ಆದ್ರೆ ಆ ಮಾಡಿದ್ದೇ ತಪ್ಪು ಅನ್ನುವ ನಿಟ್ಟಿನಲ್ಲಿ ಇದೀಗ ಇಬ್ರು ಅವರ ಬೆಂಬಲಿಗರು ಬಂದು ಧಮಕಿ ಹಾಕ್ತಾರಂದ್ರೆ ಎಷ್ಟು ಧೈರ್ಯ ಇರಬೇಡ ಇವರಿಗೆ? ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಬ್ರೇಕ್. ಬ್ರೇಕ್ ನಂತರ ಸ್ಪಂದನ ರಿಪೋರ್ಟ್ಗೆ ಮತ್ತೆ ಸ್ವಾಗತ. ಒಬ್ರು ನಿಷ್ಠಾವಂತ ಅಧಿಕಾರಿಯನ್ನ ನಿಯೋಜನೆ ಮಾಡಬೇಕು ಅನ್ನುವಂಥದ್ದು ಒಂದು ನಿಟ್ಟಾದ್ರೆ, ನಿಷ್ಠಾವಂತ ಅಂತ ಹೇಳಿಕೊಂಡು ಭ್ರಷ್ಟರಾಗುವಂಥದ್ದು ಎಷ್ಟು ತಪ್ಪು. ನಾವೆಲ್ಲ ಸಾರ್ವಜನಿಕರಿಗಾಗಿ ಕೆಲಸ ಮಾಡ್ತೀವಿ ಅಂತ ಜನರುಗಳಿಂದ ಮತಗಳನ್ನ ಪಡೆದು ಆಯ್ಕೆ ಆಗ್ತಾರೆ. ಆದ್ರೆ ಅವರೇ ಇಂತಹ ಕೆಲಸಕ್ಕೆ ಹೊರಟ್ರೆ ಯಾರು ಜವಾಬ್ದಾರರು ಅನ್ನುವಂಥದ್ದು ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆ ಮಾಡಿದ್ರೆ ಅವರಿಗೆ ಧಮಕಿ ಹಾಕುವಂತ ಪ್ರಕರಣಗಳು ಕೂಡ ನಡೀತಾ ಇರುವಂಥದ್ದು. ಇನ್ನು ಹುಬ್ಬಳ್ಳಿಯಲ್ಲಿ ಇದೀಗ ಧಾರವಾಡ
ಧಾರವಾಡ ಪ್ರತಿನಿಧಿಯಾಗಿರುವ ಬಸವರಾಜ್ ಕ್ಯಾಲಕೊಂಡ ಮೇಲೆ ತಾಲೂಕು ಪಂಚಾಯತ್ ಮ್ಯಾನೇಜರ್ ಬೆಂಬಲಿಗರು ಜೊತೆಗೆ ಅವರ ಸಂಬಂಧಿಕರಿಬ್ಬರು ಬಂದು ಧಮಕಿ ಹಾಕಿದಂತಹದ್ದು, ಜೊತೆಗೆ ಅಶ್ಲೀಲವಾಗಿ ಬೈದಿದ್ದಾರೆ. ಅದರ ವಿಡಿಯೋ ಕೂಡ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ನಿನ್ನೆ ಏಕಾಏಕಿ ಬಂದಂಥ ಅವರಿಬ್ಬರು ಸಂಬಂಧಿಕರು ಕಾರನ್ನ ತಡೆದು, ಮಾಧ್ಯಮದ ಕಾರನ್ನ ತಡೆದು ಅವರಿಗೆ ಧಮಕಿಯನ್ನ ಹಾಕಿದ್ದಲ್ಲದೆ ಶಾಸಕರೇ ನಮ್ಮನ್ನ ಕಳಿಸಿದ್ದಾರೆ, ನಿನ್ನನ್ನ ಸಾಯಿಸಿ ಬಾ ಅಂತ ಹೇಳಿದ್ದಾರೆ ಅನ್ನೋ ಮಾತನ್ನ ಕೂಡ ತಿಳಿಸಿದ್ದಾರೆ. ಒಬ್ರು ಶಾಸಕರು ಈ ತರ ಹೇಳ್ತಾರಾ, ಅವರು ಹೇಳಿದ್ದಾರಾ ಅಥವಾ ಇವರೇ ಹೇಳ್ಕೊಂಡಿದ್ದಾರಾ ಅನ್ನೋದನ್ನ ಶಾಸಕರೇ ಬಾಯ್ ಬಿಡಬೇಕಾಗಿದೆ. ಒಂದು ವೇಳೆ ಶಾಸಕರೇ ಹೇಳಿದ್ದಾದ್ರೆ ಶಾಸಕರು ಯಾಕೆ ಹೀಗೆ ಹೇಳ್ಬೇಕು? ಹಾಗಾದ್ರೆ ಶಾಸಕರೇ ಈ ಒಂದು ಭ್ರಷ್ಟಾಚಾರಕ್ಕೆ ಸಪೋರ್ಟ್ ಕೊಡ್ತಾ ಇದ್ದಾರಾ ಅಥವಾ ಕುಮ್ಮಕ್ಕು ಕೊಡ್ತಾ ಇದ್ದಾರಾ? ಇಂಥ ಭ್ರಷ್ಟಾಚಾರ ನಡೆಸಿ ನಮಗೂ ಇದರಿಂದ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತಿದ್ದಾರಾ? ಏನ್ ಕತೆ, ಏನ್ ನಡೀತಾ ಇದೆ? ತಾಲೂಕು ಪಂಚಾಯತ್ ಅಲ್ಲಿ ಶಿಸ್ತಾಗಿ ಕೆಲಸಗಳು ಮಾಡಬೇಕು. ಸಮಾಜದ ಯಾವೆಲ್ಲ ಕೆಲಸಗಳು ಪೆಂಡಿಂಗ್ ಆಗಿದೆಯೋ, ಅವ್ಯವಸ್ಥೆ ಇದೆಯೋ ಅದನ್ನ ಸರಿ ಮಾಡ್ಲಿಕ್ಕೆ ತಾಲೂಕು ಪಂಚಾಯತ್ಗಳು ಶ್ರಮ ವಹಿಸಬೇಕು. ಇದೀಗ ರಾಜಕೀಯ ಅಂತ ಹೇಳ್ಕೊಂಡು ಭ್ರಷ್ಟಾಚಾರಕ್ಕೆ ಇಳಿಯೋದು, ಜನರ ಸೇವೆ ಅಂತ ಹೇಳ್ಕೊಂಡು ರಾಜಕೀಯಕ್ಕೆ ಬಂದು ಭ್ರಷ್ಟಾಚಾರ ನಡೆಸೋದು ಎಷ್ಟು ಸರಿ? ಕಾಂಗ್ರೆಸ್ಸಿಗರು ಯಾಕೆ ಈ ತರ ಮಾಡ್ತಿದ್ದಾರೆ? ಯಾರು ಕೇಳೋರಿಲ್ವಾ? ಶಾಸಕರು ಏನ್ ಮಾಡ್ತಿದ್ದಾರೆ? ಈ ತರ ಒಬ್ಬ ವರದಿಗಾರನಿಗೆ ಧಮಕಿ ಹಾಕ್ತಾರೆ, ನಿನ್ನನ್ನ ಸಾಯಿಸ್ತಾನೆ ಅಂತ ಹೇಳಿದ್ರೆ ಜನಸಾಮಾನ್ಯರ ಸ್ಥಿತಿಯನ್ನೇ ಹೇಗಿರಬೇಡ. ಜನಸಾಮಾನ್ಯರು ತಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಬಂದ್ರೆ ದುಡ್ಡು ಕೊಟ್ರೆ ಮಾತ್ರ ನಿಮ್ಮ ಕೆಲಸ ನಡೆಯುತ್ತೆ, ಇಲ್ಲಾಂದ್ರೆ ನಡೆಯಲ್ಲ ಅನ್ನೋ ಪರಿಸ್ಥಿತಿ ಕೂಡ ಇಲ್ಲಿ ಕಂಡು ಬರ್ಬೋದು. ಇನ್ನು ಸ್ವತಃ ಇದನ್ನ ಕಣ್ಣಾರೆ ಕಂಡಿರುವಂತಹ ಸಮಾಜ ಸೇವಕರಾಗಿರುವ ಮಿಯನ್ನೂರ್ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ಸರ್ ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್. ಸರಿ, ಈ ಒಂದು ನಮ್ಮ ಸ್ಪಂದನ ವಾಹಿನಿಯ ವರದಿಗಾರನಿಗೆ ತಾಲೂಕು ಪಂಚಾಯತ್ ಮ್ಯಾನೇಜರ್ನ ಬೆಂಬಲಿಗರು ಜೊತೆಗೆ ಅವರ ಸಂಬಂಧಿಕರಾಗಿರುವ ಇಬ್ರು ಬಂದು ಹಲ್ಲೆ ನಡೆಸಲಿಕ್ಕೆ ಯತ್ನ ನಡೆಸೋದ್ರ ಜೊತೆಗೆ ಧಮಕಿಯನ್ನ ಹಾಕಿ ಹೋಗಿದ್ದಾರೆ. ಇದನ್ನ ನೀವು ನೋಡಿದ್ದೀರಾ ಸರ್? ನನ್ನ ಕಾರ್ನಲ್ಲೇ ಆಗಿದೆ ಮೇಡಮ್. ಅದು ಅವರು ಮ್ಯಾನೇಜರ್ ಏನಿದ್ದಾರೆ, ಅವರ ಅಳಿಯ, 2 ಮಂದಿ ಅಳಿಯಂದ್ರೆ ಅವರು ಯರಗುಪ್ಪಿ ಗ್ರಾಮದವರು. ಬಸವರಾಜ್ ನಿಮ್ ವರದಿಗಾರರು ಬಸ್ ಸ್ಟ್ಯಾಂಡ್ ಹತ್ರ ಇದ್ರು, ನಾನೇ ಕರ್ಕೊಂಡ್ ಬರ್ತಾ ಇದ್ದೆ. ಬೇಡ, ಸುಮ್ನೆ ಇದಾಗತ್ತೆ, ನೀವು ಹುಬ್ಳಿ ಕಡೆಗೆ ಬಂದ್ಬಿಡಿ ಅಂತ ಕುಂದಗೋಳದಿಂದ ಕರ್ಕೊಂಡ್ ಬರ್ತಾ ಇದ್ದೆ. ಕುಂದಗೋಳ ಕ್ರಾಸ್ನಿಂದ ಬಸ್ ಸ್ಟ್ಯಾಂಡ್ ನಿಂದ ಬಂದ್ಮೇಲೆ ಒಂದು ಲಕ್ಷ್ಮೇಶ್ವರಕ್ಕೆ ಹೋಗುತ್ತೆ, ಒಂದ್ ರೋಡು ಹುಬ್ಳಿಗೆ ಬರುತ್ತೆ. ಅಲ್ಲಿ ಗಾಳಿ ದೂರಮ್ಮನ ಗುಡಿ ಇದೆ, ಅಲ್ಲಿಗೆ ಬಂದ್ಬಿಟ್ಟು ನಮ್ ಕಾರ್ ಗಡ್ಡ ಹಾಕಿ ನಿಲ್ಸಿದ್ರು ಅವರು. ನಿಲ್ಸಿದ್ಮೇಲೆ ಯಾಕೆ ಸರ್ ಏನಾಯ್ತು ಹೇಳಿ ಅಂದೆ. ಅವನನ್ನ ಇಳಿಸು, ಹೊಡಿತೀನಿ, ಹಂಗೆ ಹಿಂಗಂತ ಅವಾಜಿಕ ಶಬ್ದಗಳಿಂದ ನಿಂದಿಸಿ ಇಂತಿಂತವ್ರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದಾರೆ. ಯಾರು ಸಪೋರ್ಟ್ ಮಾಡ್ತಿದ್ದಾರೆ ಅಂತೆ ಸರ್ ಅವರಿಗೆ? ಅವರು ಸ್ಪಷ್ಟವಾಗಿ ವಿಡಿಯೋ ಕ್ಲಾಪ್ ನಲ್ಲಿ ಹೇಳಿದಾರೆ ನೋಡಿ. ಶಿವಳ್ಳಿ ಅವರೇ ಹೇಳಿ ಕಳ್ಸಿದ್ದಾರೆ ನಮಗೆ, ನಿನ್ನನ್ನು ಮುಗಿಸ್ಬಿಡು ಅಂತ ಹೇಳಿದ್ದಾರೆ ಅಂತ ಆ ಶಬ್ದ. ಹಾಗಿದ್ರೆ ಯಾರು ಕೂಡ ಒಂದು ಈ ತರ ಲಂಚ ತೆಗೆಯುವ ಸಂದರ್ಭದಲ್ಲಿ ಮಾಧ್ಯಮಕ್ಕೆ ಅವಕಾಶ ಇಲ್ವಾ ಸರ್? ಹಾಗಾದ್ರೆ ಇದೆ ಮೇಡಮ್. ಇದು ಭ್ರಷ್ಟಾಚಾರಕ್ಕೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಹಾಗೂ ಅಲ್ಲಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳೇ ಸಾಥ್ ಕೊಡುವಾಗಾದರೆ ಇನ್ನು ಮಾಧ್ಯಮದ ಒಂದು ಅಂದ್ರೆ ಈ ಶಾಸನಾಂಗ ಅಲ್ಲ ಸರ್. ಒಬ್ಬ ಮಾಧ್ಯಮ ವರದಿಗಾರನಿಗೆ ಈ ತರ ಮಾಡ್ತಿದ್ದಾರಂದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಹೇಗಿರ್ಬೇಡ ಸರ್ ಅಲ್ಲಿ? ಅದನ್ನ ವಿಚಾರಣೆ ಮಾಡುವಂತಿಲ್ಲ ಮೇಡಮ್. ಅವ್ರು ಮಾಡಿದ್ದೆ ಅವ್ರದೇ ಆಳಿಕೆ, ಅವ್ರು ಏನ್ ಮಾಡ್ತಾರೆ ಅದೇ ಸರಿಯಾಗಿದೆ. ಇಂಥದಕ್ಕೆ ಏನಿದೆ ಅಂದ್ರೆ ಇದನ್ನ ನೀವು ಏನ್ ಮಾಡಿ ಅಂದ್ರೆ SP ಹಾಗೂ ಮತ್ತೆ ಇಲ್ಲಿರ್ತಕ್ಕಂಥ CEO ಅವ್ರಿಗೆ ಸ್ವಲ್ಪ ಸುದ್ದಿ ಕಳಿಸಿ ಅವ್ರ ಹತ್ರ ಇದನ್ನ ಮಾಡಿ ಅವ್ರಿಗೆ ಗೊತ್ತಾಗ್ಲಿ ಸ್ವಲ್ಪ. ವರದಿಗಾರ ಅಂದ್ರೆ ಏನು, ಒಂದು ಪತ್ರಿಕಾ ಮಾಧ್ಯಮ ಅಂದ್ರೆ ಏನು. ಪಾಪ ಅವ್ನು ಹೆದರ್ಕೊಂಡಿದ್ದ ನಿಮ್ ವರದಿಗಾರ. ಅಲ್ಲ ಮೇಡಮ್, 4-5 ಜನ ಬಂದ್ಬಿಟ್ಟು ಏಕಾಏಕಿ ನೀನ್ ಹೊಡಿತೀನಿ, ನೀನ್ ಮುಗಿಸ್ತೀನಿ ಶಿವಳ್ಳಿ ಅವ್ರು ಹೇಳಿದ್ದಾರೆ ಅಂದ್ರೆ ಯಾವ ಶಾಸಕರು ಯಾಕೆ ಸರ್ ಸುಮ್ನೆ? ಶಾಸಕರ ಗಮನಕ್ಕೆ ಬಂದಿರುತ್ತೆ ಸರ್ ಇದು, ಯಾಕೆ ಬಂದಿರುತ್ತೆ ಮೇಡಮ್? ಯಾಕೆ ಇನ್ನು ಸುಮ್ನೆ ಕೂತಿದ್ದಾರೆ ಅವರು? ಹಾಗಿದ್ರೆ ಅವರೇ ಕುಮ್ಮಕ್ಕು ಕೊಡ್ತಿದ್ದಾರಾ ಹೇಗೆ? ಮುಗಿಸೋದಕ್ಕೆ ಅವ್ರಿಗೆ ಎಷ್ಟು ಧೈರ್ಯ ಸರ್? ಯಾರು ಹಾಕೊಟ್ಟಿರೋದು? ಅವರೇ ಮೇಡಮ್. ಅದು ಅಲ್ಲಿ ಕೆಲವೊಂದಿಷ್ಟು ಸ್ಥಳೀಯ ಸರ್ ಅವರನ್ನ ಮುಗ್ಸಕ್ಕೆ, ಒಬ್ಬ ಮನುಷ್ಯನನ್ನ ಮುಗ್ಸಕ್ಕೆ ಅಥವಾ ಅವನಿಗೆ ಶಿಕ್ಷೆ ಕೊಡಕ್ಕೆ ಇವರು ಯಾರು ಸರ್? ಹಾಗಿದ್ರೆ ಲಂಚ ಕೊಡೋರನ್ನ ಮಾತ್ರ ಉಳಿಸ್ಕೋಬೇಕಾ? ಅಲ್ಲ ಮೇಡಮ್, ತಪ್ಪು ಮಾಡಿದ್ದನ್ನ ಸರಿ ಮಾಡ್ಕೊಳ್ಳಿ ಅಂತ ಹೇಳಿದ್ರೇನೆ ಆಕ್ರಮಣ ಮಾಡ್ತಾರಂದ್ರೆ ಇದು ಏನು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ಇದು ಬಹಳ ದುರದೃಷ್ಟಕರ ಅಷ್ಟೇ ಘಟನೆ ಅಂತ ಹೇಳ್ಬೋದು. ಇದು ಸಾಮಾಜಿಕ ದೊಡ್ಡದೊಂದು ಮಾರಕ ಇದು. ಮೇಡಮ್ ಏನು ಅಂತ ಹೇಳಿದ್ರು ಸರ್? ಎಕ್ಸಾಕ್ಟ್ ಆಗಿ ಏನೆಲ್ಲ ವರ್ಡ್ ಹೇಳಿದ್ದಾರೆ ಸರ್ ಇಲ್ಲಿ ಮೆನ್ಷನ್ ಮಾಡಿ. ಯಾಕಂದ್ರೆ ಈ ತರ ಹೇಳೋದಾದ್ರೆ ಒಬ್ಬ ವರದಿಗಾರನಿಗೆ, ಜವಾಬ್ದಾರಿಯುತ ಕೆಲಸ ಮಾಡುವಂತ ವರದಿಗಾರನಿಗೆ ಹೇಳ್ತಿದ್ದಾರೆ ಅಂದ್ರೆ, ಪಾಪ ತಾಲೂಕು ಪಂಚಾಯತಿಗೆ ದಿನ ಬೆಳಗಾದ್ರೆ ಸಾಕಷ್ಟು ಜನ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡ್ ಬರ್ತಾರೆ. ಅವರ ಪರಿಸ್ಥಿತಿನೇ ಹೇಗಿರ್ಬೇಡ ಸರ್? ಅವ್ರಿಗೆ ಯಾವ ತರ ಧಮಕಿ ಹಾಕ್ತಾರೆ ಇವರು? ಇದೆ ಮೇಡಮ್. ಏನಾಗಿದೆ ಅಂದ್ರೆ ಅವ್ರು ಕರೆದ್ ಬಿಟ್ಟು ನಿಮ್ ವರದಿಗಾರನ ಮೇಲೆ ಪ್ರೆಷರ್ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ.
ಆದ್ರೆ ನಿಮ್ ವರದಿಗಾರ ಹೊರಗ್ ಬಂದಿರೋದ್ರಿಂದ ಇವ್ರು ಗಾಳಿ ಗುಡಿ ಹತ್ರ ಇವ್ರು ಏನ್ 2 ಮಂದಿದು ನಿಮ್ಗೆ ಹೆಸರು ಬಂದಿದೆ. ಬಡೇಖಾನ್ ಅವರು ಅಗ್ದಿ ಅವ್ರ ಅಳಿಯಂದಿರವ್ರು ಬಂದ್ಬಿಟ್ಟು ಸ್ಪಷ್ಟವಾಗಿ ಬೈತಾ ಇದಾರೆ. ಹಂಗೆ ಅವಾಚಿಕ ಶಬ್ದಗಳು ಬೋಸ್ಡಿ ಮಗನೇ, ಅಚ್ಚಿ ಮಗನೇ, ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಬೈದ್ ಬಿಟ್ಟು ನಮ್ಗೆ MLA ಹೇಳಿ ಕಳ್ಸಿದ್ದಾರೆ. ಚೆಂಡು ಹೊಡಿತಾನವನು. MLA ಹೇಳಿದ್ದಾರೆ, ನಿನ್ನ ನಾನ್ ಮುಗಿಸ್ಬಾ, ನನಗೆ ನೋಡ್ಕೊತೀನಿ ಅಂತ ಹೇಳಿದ್ದಾರೆ. ಆದ್ರಿಂದ ನೀನ್ ನೋಡ್ಕೊತೀನಿ, ನೀನ್ ಬಂದ್ ಇಲ್ಲಿ ಸಂಸ್ಥಿ ಗ್ರಾಮದಲ್ಲಿ ಬದುಕು, ಒಂದು ಓಳದಲ್ಲಿ ಇರುವಂತ ಎಲ್ಲ ಧಮಕಿ ಹಾಕಿದ್ರು. ನಾವು ಅವಾಗ ಸುಮ್ನೆ ಜಗಳ ಮಾಡೋದ್ ಬೇಡ ಅಂತ ಸಮಜಾಯಿಸಿ. ಸರ್, ಇವಾಗ ಪೊಲೀಸರಿಗೆ ಕೂಡ ದೂರನ್ನ ಕೊಟ್ಟಿದೆ. ಯಾಕೆ ಪೊಲೀಸರು ಕೂಡ ಹಿಂದೇಟ್ ಹಾಕ್ತಿದ್ದಾರೆ? ಏನು ಕ್ರಮ ಕೈಗೊಳ್ತಾ ಇಲ್ಲ, ಯಾಕೆ ಸರ್? ಮೇಡಮ್, ಮೇಲೆ ಕಾಣುತ್ತಲ್ಲ ರಾಜಕೀಯದವ್ರ ಬೆಂಬಲ, ಜೊತೆಗೆ ಕೆಲವೊಂದಿಷ್ಟು ಪೊಲೀಸ್ ಅವರು ಕಾನೂನನ್ನ ಕಾಪಾಡಬೇಕು, ಅನ್ಯಾಯ ಮಾಡಿದವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಾದವರೇ ಈ ತರ ಮಾಡಿದ್ರೆ ಕಳ್ಳ ಕಾಕರರ ಊರಾಗ್ಬಿಡುತ್ತೆ ಸರ್. ಅಲ್ಲಿ 100ಕ್ಕೆ 100 ಸತ್ಯ ಮೇಡಮ್. ಅದೇ ನಡೀತಾ ಇದೆ ಅಲ್ಲಿ, ಅದೇ ನಡೀತಾ ಇದೆ. ಅದನ್ನ ಇವ್ರು ತಡೆಗಟ್ಟಕ್ ಹೋಗಿರೋದೇ ಇವ್ರ ತಪ್ಪು. ಸೊ ಏನ್ ಮಾಡ್ತಾ ಇದಾರೆ ಕಾಂಗ್ರೆಸ್ಸಿಗರು? ಯಾಕೆ ಹಿಂಗ ಆಡ್ತಾ ಇದಾರೆ? ಒಬ್ಬರು ಜವಾಬ್ದಾರಿಯುತ ಕಾಂಗ್ರೆಸ್ ಶಾಸಕರಿದ್ದಾರೆ, ಅವರೇ ಈ ತರ ಒಂದು ಧಮ್ಕಿ ಹಾಕಿ ಹೊರ ಕಳಿಸಿ ಅವರನ್ನ ಸಾಯಿಸ್ಬಿಡ್ತೀನಿ ಅಂದ್ರೆ ಅವ್ರಿಗೆ ಯಾರು ಸರ್ ಹಕ್ಕು ಕೊಟ್ಟಿರೋದು ಒಬ್ಬ ಮನುಷ್ಯನನ್ನ ಸಾಯಿಸಕ್ಕೆ? ಅದೇ ಮೇಡಮ್, ಇದನ್ನೇ ಪ್ರಶ್ನಾರ್ಥಕವಾಗಿ ಉಳಿದಿದೆ. ಇದು ಯಾಕೆ ಇವರು ಶಿವಳ್ಳಿ ಅವ್ರ ಹೆಸರು ಹೇಳ್ಕೊಂಡು ಇವರೇ ಮಾಡಿದಾರಾ? ಅಲ್ಲ ಸರ್, ರಾಜಾರೋಷವಾಗಿ ಶಿವಳ್ಳಿ ಅವರ ಹೆಸರನ್ನ ಓಪನ್ ಆಗಿ ಹೇಳ್ತಿದ್ದಾರೆ ಅಂದ್ರೆ ಅಲ್ಲಿ ಶಿವಳ್ಳಿ ಅವರ ಕೈವಾಡ ಇರುತ್ತೆ, ಅವರವರಿಗೂ ಕಾಂಟ್ಯಾಕ್ಟ್ ಇದ್ದೇ ಇರುತ್ತೆ. 100% ಮೇಡಮ್, ಅದಂತೂ ಸತ್ಯ. ನೋಡಿ, ಒಬ್ಬ ಮನುಷ್ಯನಿಗೆ ಇನ್ನೊಬ್ಬರ ಅಧಿಕಾರಿಯ ಹೆಸರು ಹೇಳ್ಬೇಕಂದ್ರೆ ಒಂದು ಕಾಂಟ್ಯಾಕ್ಟ್ ಚೆನ್ನಾಗಿರ್ಬೇಕು. ಸುಖ ಸುಮ್ನೆ ಯಾಕೆ ಹೇಳ್ತಾರೆ ಸರ್ ಅವ್ರದ್ದು ಹೆಸರು? ಇಂಥದ್ದು ಇನ್ನೇನೆಲ್ಲ ಪ್ರಕರಣಗಳು ಬಂದಿದೆ ಸರ್ ಅಲ್ಲಿ ಬಯಲಿಗೆ. ಸರ್, ತಾಲೂಕು ಪಂಚಾಯತಿಯಲ್ಲಿ ಎಕ್ಸಾಕ್ಟ್ ಆಗಿ ಏನ್ ನಡೀತಾ ಇದೆ ಸರ್? ಲಂಚ ಬಿಟ್ರೆ ಈ ತರ ಧಮ್ಕಿ ಹಾಕುವಂತದ್ದು ಅಲ್ಲಿ ಏನ್ ತೊಂದರೆ ಆಗ್ತಾ ಇದೆ ಸರ್ ಜನರಿಗೆ? ಮೇಡಮ್, ತುಂಬಾ ತೊಂದರೆ ಇದೆ, ಹೇಳ್ಕೊಳಕ್ ಆಗಲ್ಲ. ಅದು ಅಲ್ಲ, ಹೇಳಿ ಸರ್, ಹೇಳ್ಕೊಳ್ಳಕ್ಕಾಗಲ್ಲ ಅಂದ್ರೆ ನಾಳೆ ಮತ್ತೆ ರಿಪೀಟ್ ಆಗುತ್ತೆ ಸರ್. ಇವತ್ತಿಗೆ ಮುಗಿಬೇಕದು. ಯಾಕಂದ್ರೆ ತಾಲೂಕು ಪಂಚಾಯತ್ ಸರಿ ಆಗ್ಬೇಕು. ಯಾವ ಅಧಿಕಾರಿಗಳಿಗೆ ಮುಟ್ಟಬೇಕು ಅದು ಮುಟ್ಟಬೇಕು ಸರ್. ಕೈ ಕಟ್ಟಿ ಕೂತ್ರೆ ಏನಾಗುತ್ತೆ ಹೇಳಿ? ಇವತ್ತು ಅಂತದ್ದು ಸಾಕಷ್ಟು ನಡೀತಾ ಇದೆ, ಅದು ಹೇಳಕ್ಕಾಗಲ್ಲ ಅಂದ್ರೆ ಮತ್ತೆ ರಿಪೀಟ್ ಮಾಡ್ತಾರೆ ಅದನ್ನೇ. ಅದು ಮಾತ್ರ ಸತ್ಯ. ಇನ್ನೊಂದು ಏನಾಗಿದೆ ಅಂದ್ರೆ, ಈ ಜನರು ಕೆಲವೊಂದಿಷ್ಟು ಮಂದಿ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಈಗ ನಾನು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಅವ್ರ ಅಳಿಯ ಏನಿದಾನಲ್ಲ, ಅವನೇನು ಧಮಕಿ ಹಾಕಿದಾನೆ, ಅವನೇ ಅಲ್ಲಿ ಕಾಂಟ್ರಾಕ್ಟರು, ಅವ್ರಿಗೆ ಕೆಲಸ ಹೋಗ್ಬೇಕು, ಅವ್ರೇ ಆದ್ಮೇಲೆ ಭ್ರಷ್ಟಾಚಾರ ಮಾಡ್ಬೇಕು, ಅವ್ರವ್ರೇ ತಿನ್ಬೇಕು. ಯಾರು ಶಿವಳ್ಳಿಗೆ ಬೆಂಬಲಿಗರದಾರ ಅವ್ರಿಗೆ ದುಡ್ಡು, ಅವ್ರಿಗೆ ಕಾಂಟ್ರಾಕ್ಟರ್ ಹೋಗ್ಬೇಕು, ಅವ್ರಿಗೆ ಎಲ್ಲಾ ಕೆಲಸ ಹೋಗ್ಬೇಕು, ಬೇರೆದವ್ರಿಗೆ ಯಾರಿಗೂ ಹೋಗುವಂತಿಲ್ಲ. ಆಮೇಲೆ ಏನ್ ಅವ್ರಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಅವ್ರು ಯಾರನ್ನ ಮಾತಾಡ್ತಾರೋ ಅವ್ರನ್ನ ಮಾತ್ರ ಅಲ್ಲಿ ಇಟ್ಕೊಂತಾರ, ಅವರು ಬೇರೆದವ್ರನ್ನೆಲ್ಲ ಎತ್ತಿ ಹಾಕ್ತಾರೆ. ಮತ್ತೇನಾಗಿದೆ ಅಂದ್ರೆ, ಪ್ರತಿಯೊಂದಕ್ಕೂ ನೀವು ಒಂದು ಗ್ರಾಮ ಪಂಚಾಯತಿಯಲ್ಲಿ ಒಂದು ಏನನ್ನ ತಗೋಬೇಕಂದ್ರೆ ಅದು ತಾಲೂಕ್ ಪಂಚಾಯತಿ ಇರುತ್ತೆ. ತಾಲೂಕ್ ಪಂಚಾಯತಿಯಲ್ಲಿ ದುಡ್ಡು ಕೊಡದೆ ಹೊರತು ಅಲ್ಲಿ ಯಾವ್ದು ಕೆಲಸ ಆಗೋದಿಲ್ಲ. ಮತ್ತೆ ಜನರಿಗೆ ಸರಿಯಾದ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಜನರಿಗೆ ಯಾರು ಅಂತ ಕೇಳೋರಿಲ್ಲ. ಏನಿದೆ ಅಂದ್ರೆ, ಕುಂದಗೋಳ ತಾಲೂಕು, ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಲ್ಲಿ ಕುಂದಗೋಳ ತಾಲೂಕು ಅತಿ ಕಡಿಮೆ ಅಭಿವೃದ್ಧಿಯನ್ನು ಹೊಂದಿರತಕ್ಕಂತಹ ಒಂದು ತಾಲೂಕಾಗಿದೆ, ಯಾವುದೇ ಆಗಿರ್ಲಿ ಅದು. ಅಲ್ಲ ಸರ್, ಇವಾಗ ಅಲ್ಲಿ ಶಿವಳ್ಳಿ ಅವರು ಈ ತರ ಓಪನ್ ಆಗಿ ಹೇಳ್ತಿದಾರಂದ್ರೆ, ಅವರ ಹೆಸರು ಓಪನ್ ಆಗಿ ಹೇಳ್ತಿದಾರಂದ್ರೆ, ಸೊ ಅವ್ರು ಹೇಳ್ ಕಳ್ಸಿದಾರಾ ಅಥವಾ ಇವರೇ ಹೇಳ್ಕೊಂತಿದಾರಾ? ಏನ್ ಕತೆ ಒಂದು ಗೊತ್ತಾಗ ಅಲ್ಲ ಮೇಡಮ್, ಯಾರಾದ್ರೂ ಇವಾಗ ಸ್ಪಂದನ ಟಿವಿ ಅವರು ನನಗೆ ಹೇಳಿದಾರ ಅಂತೇಳಿ ನಾನು ವರದಿ ಮಾಡ್ಬೇಕಾಗತ್ತೆ. ಹೌದು, ಹಾಗೆ ಅಂತ ವರದಿ ಮಾಡಕ್ಕಲ್ಲ. ಶಿವಳ್ಳಿ ಅವ್ರು ಹೇಳಿರಬಹುದು. ಯಾಕೆ ಹೇಳ್ತಾರೆ ಸರ್? ಒಬ್ರು ತಾಲೂಕು ಪಂಚಾಯತ್ ಮ್ಯಾನೇಜರ್ಗಿಂತ ಹೈ ಪೊಸಿಷನ್ ಅಲ್ಲಿ ಇರುವವರು, ಅವರು ಯೋಚನೆ ಮಾಡ್ಬೇಕು. ತಮ್ಮ ಒಂದು ಜಿಲ್ಲೆ ಯಾವ ತರ ಇರ್ಬೇಕು ಅನ್ನೋದನ್ನ ಅವ್ರು ಯೋಚನೆ ಮಾಡ್ಬೇಕು. ಇಲ್ಲಿ ಒಂದು ವಿಷಯ ಇದೆ ಮೇಡಮ್, ಶಿವಳ್ಳಿ ಅವರ ಊರಿನ ಅಳಿಯ ಆ ಮ್ಯಾನೇಜರು, ಶಿವಳ್ಳಿ ಅವ್ರ ಏನ್ ಎರಗುಪ್ಪಿ ಇದೆಯಲ್ಲ, ಆ ಊರಿನ ಅಳಿಯ ಅವರು, ಅವ್ರ ಅಳಿಯ ಇರೋದ್ರಿಂದ ಇವ್ರು ಏನ್ ಮಾಡ್ತಾ ಇದಾರೆ, ಆ ಅಳಿಯನನ್ನು ಬಚಾವ್ ಮಾಡ್ಲಿಕ್ಕೆ ಇಂತ ಪದಗಳನ್ನ ಹೇಳ್ತಾ ಇದ್ದಾರೆ. ಈಗ ತಾಲೂಕು ಪಂಚಾಯತ್ ಮ್ಯಾನೇಜರ್ ಏನ್ ಮಾತಾಡ್ತಾ ಇಲ್ವಾ ಸರ್? ಬಡೇಕಾರ್ ಅವರು ಅವ್ರು ಬರ್ತಾ ಇಲ್ಲ. ಅವ್ರ ಬೆಂಬಲಿಗರು ಗುಂಡಾಗರ್ದಿ ಇರೋದ್ರಿಂದ ಏನ್ ಮಾಡ್ತೀರಾ ಮಾಡ್ಕೊಳ್ಳಿ, ಆಗ್ಲಿ ನೋಡೇ ಬಿಡೋಣ ಒಂದ್ಸರಿ, ನಾನೇ ಕಂಪ್ಲೇಂಟ್ ಮಾಡ್ತೀನಿ ಅನ್ನೋ ಮೂವ್ಮೆಂಟ್ ಅಲ್ಲಿ ಅವ್ರಿದ್ದಾರೆ. ಓ, ಹಂಗ್ ಬಂದ. ಮತ್ತೆ ಇವಾಗ ಲಂಚ ಕೊಟ್ರಲ್ಲ ಸರ್ ಗುತ್ತಿಗೆದಾರ, ಆತ ಯಾರು ಸರ್? ಆತನ ಬಗ್ಗೆ ಸರಿಯಾಗಿ ಇನ್ನೂ ಸಿಗ್ತಾ ಇಲ್ಲ ಮೇಡಮ್. ಅವನೇ ಕೊಟ್ಟಿರೋದು ವಿಡಿಯೋ ಕ್ಲಾಪ್ ಅನ್ನ, ಬಟ್ ಅವನು ಪಿಕ್ಚರ್ ನಲ್ಲಿ ಬರ್ತಾ ಇಲ್ಲ. ನನಗ್ ತೊಂದ್ರೆ ಆಗುತ್ತೆ, ನನಗೂ ಧಮಕಿ ಹಾಕ್ತಾರೆ, ನನಗೂ ಹೊಡೆಯೋದು ಅಲ್ಲ ಸರ್, ಇವರಿಗೆ ಹಾಕಿದ್ದಾರೆ, ಇನ್ನು ಆತನಿಗೆ ಸುಮ್ನೆ ಬಿಡ್ತಾರಾ? ಆತನ ಹುಡ್ಕಿಕೊಂಡು ಹೊಡಿತಾರೇನು ಮೇಡಮ್? ಇಂತ ಒಂದು ಪತ್ರಿಕೆ ಒಂದು ದೊಡ್ಡ ಶಕ್ತಿಯನ್ನು ಹೊಂದಿರತಕ್ಕಂಥದ್ದಕ್ಕೆ ಧಮಕಿ ಕೊಟ್ಟಿದ್ದಾರೆ, ಇನ್ನು ಅವ್ರನ್ನ ಬಿಡ್ತಾರ ಇವರು? ಹೌದು, ಖಂಡಿತ ಸರ್. ಇವತ್ತಿಗೆ ಇದು ಕೊನೆ ಆಗ್ಬೇಕು. ಇನ್ ಯಾವುದೇ ಮಾಧ್ಯಮ ವರದಿಗಾರನಿಗಾಗ್ಲಿ ಅಥವಾ
ಜನಸಾಮಾನ್ಯನಿಗೆ ಇಂಥದ್ದು ಮಾಡಬಾರ್ದು ಸರ್. ಲಂಚ ಪಡೆಯೋದೇ ಮೊದಲು ತಪ್ಪು. ಅದು ದೊಡ್ಡ ತಪ್ಪು ಮೇಡಮ್. ಅದೇ ನನಗೆ ಲಂಚ ಪಡೆಯೋದೇ ತಪ್ಪು. ಅದನ್ನ ವರದಿ ಮಾಡಿದ್ದು ಏನ್ ತಪ್ಪು ಸರ್? ಇದ್ದದ್ದನ್ನ ಇದ್ದಂಗೆ ನಾವು ಸಮಾಜಕ್ಕೆ ತೋರಿಸಿದ್ದು ತಪ್ಪಾ? ಅದು ಜಗಲ್ ತಪ್ಪಾಗುತ್ತೆ. ಅದು ಸರಿಯಾಗಿದೆ. ಆದ್ರೆ ದುಷ್ಟಶಕ್ತಿಗಳು ಸಮಾಜವನ್ನ ಗೇರ್ಕೊಂಡ್ ಬಿಟ್ಟಿದ್ದಾವೆ. ಯಾರು ಅವ್ರು ಬಿಟ್ಟು ಕೊಡೋದಿಲ್ಲ. ಅವರು ನಮ್ಮ ತಟ್ಟಲ್ಲಿ ಇರ್ಲಿ ಅಂತ ಒಂದು ಸಾಧನೆ ಮಾಡ್ತಾ ಇದ್ದಾವೆ. ಇವೆಲ್ಲ ದುಷ್ಟಶಕ್ತಿಗಳಿವು. ಶಿವಳ್ಳಿ ಅವರು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಬೇಕಾಗಿದೆ. ಯಾಕಂದ್ರೆ ಶಿವಳ್ಳಿ ಅವರು ಕೈ ಕಟ್ಟಿ ಕೂತ್ರೆ ಇದೀಗ ಅವರ ಮೇಲೆ ಆರೋಪ ಬರುತ್ತೆ, ಅವರೇ ಮಾಡಿದ ತಪ್ಪಾಗುತ್ತೆ. ಮೇಡಮ್ ನೀವು ಅವ್ರನ್ನ ಲೈವ್ ತಗೊಳ್ಳಿ. ಖಂಡಿತ ಸರ್, ಅದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಅವ್ರಿಗೆ ಕೂಡ ಕರೆ ಮಾಡ್ತಾ ಇದ್ದೀವಿ. ನೋಡುವ ಸರ್, ಅವ್ರ ಕರೆಗೆ ಸಿಕ್ಕರೆ ಖಂಡಿತವಾಗಿ ಅವರನ್ನ ಪ್ರಶ್ನೆ ಮಾಡ್ತೀವಿ. ಇಲ್ಲಿಗೆ ನಿಲ್ಲಿಸಬಾರ್ದು. ಇದಕ್ಕೆ ನಾವು ನ್ಯಾಯ ಸಿಗುವ ತನಕ ಹೋರಾಡಬೇಕಾಗುತ್ತೆ ಸರ್. ಅದು ಆಗಿರುವಂತ ಸ್ಪಂದನ ವಾಹಿನಿ ವರದಿಗಾರನಿಗೆ ಒಬ್ರು ಶಾಸಕ, ಜವಾಬ್ದಾರಿಯುತ ಶಾಸಕ ಈ ರೀತಿ ಮಾಡ್ತಾರಂದ್ರೆ ಆತ ಶಾಸಕನಾಗಿದ್ದು ಏನ್ ಗುಣ ಸರ್? ಅಲ್ಲಿ ಒಬ್ಬನನ್ನ ಕೊಲೆ ಮಾಡ್ತಾನಂದ್ರೆ ಆ ಜಿಲ್ಲೆಗೆ ಆ ಶಾಸಕ ಬೇಕಾ ಸರ್? ಅವನ್ ಬೇಡ ಮೇಡಮ್, ಅದನ್ನೇ ಎತ್ತಾಕ್ಬಿಡಿ. ಅವನಿಗೆ ಲೈವ್ ತಗೊಂಡ್ಬಿಟ್ಟು ಇಂಥ ಪ್ರಶ್ನೆಗಳನ್ನ ಅವ್ರಿಗೆ ಕೇಳಿ. ನಿಮ್ ಇದ್ರಲ್ಲಿ ನೀವೇನ ಅಧಿಕಾರ ನಡೆಸ್ತಾ ಇದ್ದೀರಾ ಅಥವಾ ಭ್ರಷ್ಟಾಚಾರಕ್ಕೆ ನಡೆಸಲಿಕ್ಕೆ? ಖಂಡಿತ ಸರ್, ಇದು ಭ್ರಷ್ಟಾಚಾರಕ್ಕೆ ಸಪೋರ್ಟ್ ಮಾಡಿದಂಗೆ ಆಗುತ್ತೆ. ಸಪೋರ್ಟ್ ಇಲ್ಲ ಮೇಡಮ್, 100% ಇವರೆಲ್ಲ ಅವ್ರ ಚೇಲಾಗಳೇ, ಇವರು ಮ್ಯಾನೇಜರ್ ಎಲ್ಲ. ಖಂಡಿತ ನಾವು ಅವರನ್ನ ಪ್ರಶ್ನಿಸ್ತೇವೆ ಸರ್. ಥ್ಯಾಂಕ್ ಯು ಸ್ಪಂದನ ವಾಹಿನಿ ಜೊತೆ ಮಾತಾಡಿದಕ್ಕೆ ಸರ್. ಓಕೆ ಮ್ಯಾಮ್. ಏನು ತಾಲೂಕು ಪಂಚಾಯತ್ ಮ್ಯಾನೇಜರ್ ಏನಿದ್ದಾರೆ ಇವರು ಅಲ್ಲಿಯ ಕುಂದಗೋಳ ತಾಲೂಕು ಪಂಚಾಯತ್ನ ಮ್ಯಾನೇಜರ್ ಆಗಿರುವಂತಹ ನಮ್ಮ ಬಡೇಕರ್ ಅವರು ಏನಿದ್ದಾರೆ, ದೊಡ್ಡ ಗನಂಧಾರಿ ಕೆಲಸ ಮಾಡಿದ್ದೀನಿ, ನಾವು ಅದನ್ನ ಇದರಲ್ಲಿ ಹಾಕಬಾರ್ದು, ಟಿವಿಯಲ್ಲಿ ಹಾಕಬಾರ್ದು, ಹಾಕಿದ್ದೇ ತಪ್ಪು ಅನ್ನೋ ಮಾದರಿಯಲ್ಲಿ ಇದೀಗ ಹೋಗಿ ಧಮ್ಕಿ ಹಾಕಿ ಬಂದಿದ್ದಾರೆ. ತಾವೇನು ಗನಂಧಾರಿ ಕೆಲಸ ಏನು ಮಾಡಿಲ್ಲ, ಲಂಚವನ್ನ ಪಡ್ಕೊಂಡಿರುವಂಥದ್ದು. ಇದರ ವಿಜುವಲ್ಸ್ ಕಂಪ್ಲೀಟ್ ಆಗಿದೆ. ಇಷ್ಟೆಲ್ಲ ಲಂಚವನ್ನ ಪಡೀತಾ ಇದ್ರು ಕೂಡ ಯಾಕೆ ಸುಮ್ಮನೆ ಇರಬೇಕು? ಜನಸಾಮಾನ್ಯ ಯಾಕೆ ಲಂಚ ಕೊಟ್ಟು ಕೆಲಸ ಮಾಡಿಸ್ಬೇಕು ಸ್ವಾಮಿ? ಅದಕ್ಕೆ ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ರಾ, ಆಯ್ಕೆ ಮಾಡಿದ್ರಲ್ಲಿ? ತಾವಿಗೆ ಗೌರ್ಮೆಂಟ್ ಇಂತಿಷ್ಟು ಅಂತ ಹಣ ಕೊಡ್ತಾ, ಅದರ ಅಡಿಯಲ್ಲಿ ಲಂಚ ಯಾಕೆ ಬೇಕು ಸ್ವಾಮಿ? ನಿಮಗೆ ಲಂಚ ಬೇಕಿದ್ರೆ ಹೊರಗಡೆ ಹೋಗಿ ಸರ್, ಅಲ್ಲಿ ಹೊರಗಡೆಯಿಂದ ಮಾಡ್ಕೊಳ್ಳಿ. ಈ ತರ ಜನಸಾಮಾನ್ಯರ ವಿರುದ್ಧ, ಜನಸಾಮಾನ್ಯರ ಕೆಲಸಗಳಿಗೆ ತೊಂದರೆ ಕೊಡಬೇಡಿ ಅನ್ನುವಂಥದ್ದು ಕೂಡ ಎಲ್ಲರ ಅಭಿಪ್ರಾಯ. ಇದೀಗ ಸಮಾಜ ಸೇವಕರಾಗಿರುವಂತಹ ಮಿಯಾನವರು ಕೂಡ ಹೇಳ್ತಾ ಇದ್ದಾರೆ, ಇದು ಇಡೀ ತಾಲೂಕಲ್ಲಿ ಭ್ರಷ್ಟಾಚಾರ ಆಗಿದೆ, ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ, ಶಾಸಕರೇ ಇದಕ್ಕೆ ಕುಮ್ಮಕ್ಕು ನೀಡ್ತಾ ಇದ್ದಾರೆ, ಯಾರನ್ನ ತಡೆಯೋದು? ಒಬ್ಬ ಜವಾಬ್ದಾರಿಯುತ ಮಾಧ್ಯಮ ವರದಿಗಾರನ ಮೇಲೆ ಈ ತರ ಹಲ್ಲೆ ನಡೆಸಲಿಕ್ಕೆ ಯತ್ನಿಸಿದ್ದಾರೆ ಅಂದ್ರೆ ಇನ್ನು ಜನಸಾಮಾನ್ಯ ಪರಿಸ್ಥಿತಿ ಹೇಗಿರಬೇಡ ಅನ್ನೋದನ್ನ ನೀವೇ ಯೋಚಿಸಿ. ಪ್ರತಿಯೊಂದು ವಿಷಯದಲ್ಲೂ ಇಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ಆದ್ರೆ ಯಾರು ಕಾನೂನು ಕ್ರಮ ಕೈಗೊಳ್ಬೇಕೋ ಅವರು ಇನ್ನೂ ಕೂಡ ಕ್ರಮ ಕೈಗೊಳ್ತಾ ಇಲ್ಲ. ಪೊಲೀಸರಿಗೆ ದೂರನ್ನ ನೀಡಿದ್ರು ಕೂಡ ಅಧಿಕಾರದ ಪವರ್ ಮೇಲೆ ಇದೀಗ ದೂರಿನ ಬಗ್ಗೆ ಒಂದು ಕ್ರಮವನ್ನ ಕೈಗೊಳ್ಳಲಿಕ್ಕೆ ಕೂಡ ಮುಂದಾಗ್ತಾ ಇಲ್ಲ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ಬ್ರೇಕ್. ಬ್ರೇಕ್ ನಂತರ ಸ್ಪಂದನ ರಿಪೋರ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ಕುಂದಗೋಳ ತಾಲೂಕು ಪಂಚಾಯತ್ ಮ್ಯಾನೇಜರ್ ಬಡೇಕರ್ನವರು ಸ್ಪಂದನ ವಾಹಿನಿ ವರದಿಗಾರನ ಮೇಲೆ ಹಲ್ಲೆಗೆ ಯತ್ನಿಸಿ ಕೊಲೆ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ. ಮ್ಯಾನೇಜರ್ ಬೆಂಬಲಿಗರು ಜೊತೆಗೆ ಅವರ ಸಂಬಂಧಿಕರೇ ಆದ ಇಬ್ಬರು ಬಂದು ಇದೀಗ ನಮ್ಮ ಪ್ರತಿನಿಧಿಯ ಮೇಲೆ ಹಲ್ಲೆ ನಡೆಸಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಅದರ ವಿಡಿಯೋ ಕೂಡ ಈಗ ನೋಡ್ತಾ ಇದ್ದೀರಾ. ಯರಗುಪ್ಪಿ ಗ್ರಾಮದ ತಾಲೂಕು ಪಂಚಾಯತ್ ಮ್ಯಾನೇಜರ್ ಪಿರಾಸ ಬಡೇಕರ್ ಅವರ ಅಳಿಯಂದಿರಾದ ರಫೀಕ್ ಮತ್ತು ಬಾಬಾ ಜಾನ್ ನಿಂದ ಧಮ್ಕಿ ಹಾಕಿರುವಂಥದ್ದು. ಇಬ್ರು ಅಳಿಯಂದ್ರು ಬಂದು ಏಕಾಏಕಿ ಕಾರನ್ನ ತಡೆದು ಧಮ್ಕಿ ಹಾಕಿದ್ದಾರೆ. ತಾಲೂಕು ಪಂಚಾಯತ್ ಮ್ಯಾನೇಜರ್ ಬಡೇಕರ್ ಅವರು ಗುತ್ತಿಗೆದಾರನ ಜೊತೆ ಲಂಚ ಪಡೆಯುತ್ತಿರುವ ವಿಡಿಯೋವನ್ನ ಸ್ಪಂದನ ವಾಹಿನಿ ಪ್ರಸಾರ ಮಾಡಿತ್ತು, ಬಿತ್ತರಿಸಿತ್ತು. ನೀವು ಯಾಕೆ ಬಿತ್ತರಿಸಿದ್ದೀರಾ? ನಿಮಗೆ ಯಾರು ಧೈರ್ಯ ಕೊಟ್ಟದ್ದು? ನಿಮ್ಮನ್ನ ಮುಗಿಸಿ ಬನ್ನಿ ಅಂತ ಶಾಸಕರೇ ನಮ್ಮನ್ನ ಕಳಿಸಿದ್ದಾರೆ, ಶಾಸಕ ಶಿವಳ್ಳಿ ಅವರೇ ನಮ್ಮನ್ನ ಕಳಿಸಿದ್ದಾರೆ ಅಂತ ಇದೀಗ ರಾಜಾರೋಷವಾಗಿ ಹೇಳ್ಕೊಂಡಿದ್ದಾರೆ ಇಬ್ರು.
ಇನ್ನು ಶಿವಳ್ಳಿಯ ಅಳಿಯನೇ ಯರಗುಪ್ಪಿ ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಮ್ಯಾನೇಜರ್ ಪಿರಾಸಾ ಬಡೇಖಾನ್ ಅಳಿಯನನ್ನ ಉಳಿಸಲು ಇದೀಗ ಭ್ರಷ್ಟಾಚಾರವನ್ನ ಮುಚ್ಚಿ ಹಾಕಲು ಪ್ರಯತ್ನವನ್ನ ನಡೆಸಲಿಕ್ಕೆ ವರದಿಗಾರನ ಮೇಲೆ ಹಲ್ಲೆಗೆ ಯತ್ನಿಸೋದ್ರ ಜೊತೆಗೆ ಕೊಲೆಗೆ ಒಂದು ಬೆದರಿಕೆಯನ್ನ ಕೂಡ ಹಾಕಿರುವಂತದ್ದು. ರಾಜಾರೋಷವಾಗಿ ಇವರು ನಡು ರಸ್ತೆಯಲ್ಲಿ ಈ ರೀತಿ ಧಮ್ಕಿ ಹಾಕ್ತಾರಂದ್ರೆ ಇವರಿಗೆ ಯಾರು ಈ ಒಂದು ಕುಮ್ಮಕ್ಕು ಕೊಟ್ಟಿರುವಂತದ್ದು? ಶಾಸಕರೇ ಕುಮ್ಮಕ್ಕು ಕೊಡೋದಾದ್ರೆ ಯಾಕೆ ಅವರು ಇಲ್ಲಿ ಕೈಕಟ್ಟಿ ಕೂತಿದ್ದಾರೆ? ಶಾಸಕರ ಕೈವಾಡ ಇದೆಯಾ ಇದರಲ್ಲಿ? ಹಾಗಿದ್ರೆ ಶಾಸಕರು ಈ ಭ್ರಷ್ಟಾಚಾರದಲ್ಲಿ ಶಾಮೀಲಾಗಿದ್ದಾರಾ? ಇದೆಲ್ಲ ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತೆ. ಇನ್ನು ಕಾಂಗ್ರೆಸ್ ಶಾಸಕ CS ಶಿವಳ್ಳಿ ಕುಂದಗೋಳ ಮತಕ್ಷೇತ್ರದ ಇವರ ಬೆಂಬಲಿಗರು ಬಂದು ನಾನು ನಮ್ಮ ಸಾಹೇಬರು ನನಗೆ ಹೇಳ್ಬಿಟ್ಟಿದ್ದಾರೆ ನಿನ್ನ ಸಾಯಿಸಿ ಬಾ ಅಂತ, ನಿನ್ನ ಸಾಯಿಸೇ ಹೋಗ್ತೀನಿ ಅಂತ ಬಂದಿರುವಂಥದ್ದು. ಇದೀಗ ನಮ್ಮ ವರದಿಗಾರನಿಗೆ ಈ ತರ ಹಲ್ಲೆಯನ್ನ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಇದ್ರ ಬಗ್ಗೆ ದೂರನ್ನ ಕೊಟ್ರೆ ಪೊಲೀಸರು ಕೂಡ ಯಾವುದೇ ಒಂದು ಕ್ರಮಕ್ಕೆ ಕೂಡ ಮುಂದಾಗ್ತಾ ಇಲ್ಲ. ಪೊಲೀಸರು ಕೂಡ ಈ ಒಂದು ರಾಜಕೀಯ ದಿಗ್ಬಂಧನಕ್ಕೆ ಒಳಗಾಗಿದ್ದಾರಾ? ರಾಜಕೀಯ ವ್ಯಕ್ತಿಗಳ ಮಾತಿಗೆ ಇದಾಗ್ತಿದ್ದಾರಾ? ಕಾನೂನನ್ನ ಕಾಪಾಡ್ತಾ ಇಲ್ವಾ? ಅವರು ಕೂಡ ಇಂತಹ ಒಂದು ಭ್ರಷ್ಟ ರಾಜಕಾರಣಿಗಳ ಮಾತನ್ನೇ ಕೇಳ್ತಿದ್ದಾರಾ? ಅವರಿಗೂ ಕೂಡ ಇದರಿಂದ ಲಾಭ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಒಟ್ಟಾರೆಯಾಗಿ ತಾಲೂಕು ಅಭಿವೃದ್ಧಿ ಮಾಡಬೇಕಾದ ಅಧಿಕಾರಿಗಳೇ ಬೇಲಿ ಎದ್ದು ಹೊಲಮೇದಂತೆ ಸರ್ಕಾರದ ಬೊಕ್ಕಸವನ್ನ ಖಾಲಿ ಮಾಡುವಂತಹ ಲಂಚಕೋರರಿಗೆ ಇಂತಹ ಅಧಿಕಾರಿಗಳಿಗೆ ಮುಕ್ತಿ ನಮ್ಮ ಒಂದು ಜಿಲ್ಲೆಯಿಂದ ಮುಕ್ತಿ ಸಿಗೋದಾದ್ರೂ ಯಾವ ಎಂಬ ಪ್ರಶ್ನೆ ಕೂಡ ಒಂದು ಎದುರಾಗುತ್ತೆ. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮಕ್ಕೆ ಮುಂದಾಗಬೇಕು. ಇಲ್ಲವಾದರೆ ತಾಲೂಕು ಮಟ್ಟದ ರೈತ, ಕರವೇ, ದಲಿತ ವಿವಿಧ ಸಂಘಟನೆಗಳು ಜಿಲ್ಲಾ ಮಟ್ಟದ ಕಚೇರಿಗಳಿಗೆ ಮುತ್ತಿಗೆ ಹಾಕಿ ಹೋರಾಟವನ್ನ ಮಾಡೋದಂತೂ ಖಂಡಿತ. ಒಬ್ಬ ಜವಾಬ್ದಾರಿಯುತ ವರದಿಗಾರನ ಮೇಲೆ ಈ ತರ ಮಾಡಿದ್ದಾರಂದ್ರೆ ಅಲ್ಲಿ ಜನಸಾಮಾನ್ಯರು ಇನ್ನು ಯಾವ ಸ್ಥಿತಿಯಲ್ಲಿ ಇರಬೇಡ ಅನ್ನೋದನ್ನ ನೀವು ಯೋಚಿಸಿ. ಶಾಸಕನಿಗೆ ನೀನು ಸಾಯಿಸಿ ಬರ್ತೀನಿ ಅಂತ ಹೇಳಕ್ಕೆ ಯಾರು ಒಂದು ಹಕ್ಕು ಕೊಟ್ಟ, ರೈಟ್ಸ್ ಕೊಟ್ಟವರು? ಒಬ್ಬನನ್ನ ಸಾಯಿಸಕ್ಕೆ ಅವ್ರ ರೈಟ್ಸ್ ಯಾರು ಕೊಟ್ಟರು? ಜನಪ್ರತಿನಿಧಿಗಳಾದವರು ಸಾಯಿಸಕ್ಕೆ ಹೊರಡ್ಬೇಕಾ? ಒಬ್ಬರು ಜನರು ನಿಮ್ಮನ್ನ ಆಯ್ಕೆ ಮಾಡಿರುವಂಥದ್ದು ಇಂಥ ಸಾಯಿಸದ್ದು ಗೂಂಡಾಗಿರಿ ವರ್ತನೆಗ, ಭ್ರಷ್ಟಾಚಾರ ಮಾಡ್ಲಿಕ್ಕ, ಒಂದು ಸಮಾಜವನ್ನ ಅಭಿವೃದ್ಧಿ ಮಾಡಲಿ, ಸಮಾಜವನ್ನ ಒಳ್ಳೇದ್ ಮಾಡಲಿ ಅಂತ ಆರಿಸಿದ್ರೆ ಈ ರೀತಿ ಗೂಂಡಾಗಿರಿ ನಡೆಸೋದು ಎಷ್ಟು ಸರಿ? ಇದೀಗ ಕುಂದಗೋಳ ಮತಕ್ಷೇತ್ರದ ಕಾಂಗ್ರೆಸ್ ಶಾಸಕ CS ಶಿವಳ್ಳಿ ಅವರು ನಮ್ಮ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ಹಲೋ ಸರ್, ನಮಸ್ತೆ. ನಮಸ್ಕಾರ ಸರ್, ಈ ಒಂದು ಘಟನೆ ನಿಮಗೆ ಗೊತ್ತಾಗಿದ್ಯಾ ಸರ್? ನಿಮ್ಮ ಅರಿವಿಗೆ ಬಂದಿದ್ಯಾ? ಇಲ್ರಿ, ನನ್ನ ಗಮನಕ್ಕೆ ಬಂದಿಲ್ರಿ ಸರ್. ನೀವೇ ಹೇಳಿ ಕಳಿಸಿದ್ದೀರಂತೆ ಸಾಯಿಸಿ ಬನ್ನಿ ಅನ್ನುವ ಮಾತನ್ನ ನಮ್ಮ ಪ್ರತಿನಿಧಿ ರಾಜಾರೋಷವಾಗಿ. ಅಲ್ಲ ಮೇಡಮ್, ನಾವ್ಯಾಕೆ ಕೇಳಿ ಕಳಿಸೋಣ್ರಿ ಸರ್? ಅಲ್ಲೇ ಹೇಳ್ತಿದ್ದಾರ. ವಿಡಿಯೋ ನಮ್ಮ ಸ್ಪಂದನ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದೆ ಸರ್. ಒಮ್ಮೆ ಸ್ಪಂದನ ವಾಹಿನಿ ನೋಡಿ ಸರ್, ಖಂಡಿತ ಗೊತ್ತಾಗುತ್ತೆ. ಇಬ್ರು ಬಂದು ರಾಜಾರೋಷವಾಗಿ ಹೇಳ್ತಿದ್ದಾರೆ, ನಮ್ಮನ್ನೇ ಶಾಸಕರಾದ CS ಶಿವಳ್ಳಿ ಅವರು ಕಳಿಸಿದ್ದಾರೆ, ನಿನ್ನನ್ನ ಸಾಯಿಸಿ ಬಾ ಅಂತ ಹೇಳ್ತಿದ್ದಾರೆ. ನೋಡ್ ಮೇಡಮ್, ನನಗನಿಕೆ ಏನು ವಿಷಯ ಗೊತ್ತಿಲ್ಲ. ಯಾರೇ ಇರ್ಲಿ, ಆ ತರ ಮಾಡಿದ್ರೆ ಕಾನೂನುಬದ್ಧವಾಗಿ ಅವ್ರ ಮೇಲೆ ಕ್ರಮ ತಗೋಬೇಕು. ಯಾಕಂದ್ರೆ ತಾಲೂಕು ಆಫೀಸಲ್ಲಿ ಈ ತರ ಗುತ್ತಿಗೆದಾರರಿಂದ ಹಣ ಪಡಿತಿಂತ ಸಂದರ್ಭದಲ್ಲಿ ನಮ್ಮ ವರದಿಗಾರರು ವಿಡಿಯೋ ಮಾಡಿ ಅದನ್ನ ನಾವು ಪ್ರಸಾರ ಮಾಡಿದ್ದೀವಿ. ಭ್ರಷ್ಟಾಚಾರನ್ನ ತಡೆಯುವಂತದ್ದು ಮಾಧ್ಯಮದ ಒಂದು ಕೆಲಸ. ಅಂತದ್ದು ಮಾಡೋದು ತಪ್ಪ ಸರ್? ಹಾಗಿದ್ರೆ ನೋಡಿ ಮೇಡಮ್, ನಾನೇ ಹೇಳ್ತೇನಲ್ಲ, ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟವರು. ಅಂತವ್ರು ಯಾರೇ ಇದ್ರು ಕೂಡ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ. ಯಾಕೆ ಸರ್ ಇನ್ನು ಕೂಡ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ ಸರ್? ನೀವೊಬ್ರು ಶಾಸಕರು ಸರ್, ಜವಾಬ್ದಾರಿಯುತ ಶಾಸಕರು. ಅಧಿಕಾರಿಗಳೇ ಭ್ರಷ್ಟರಾಗ್ತಾರಂದ್ರೆ ನಮ್ಮ ಸಮಾಜ ಎಲ್ಲಿಗೆ ಹೋಗಿದೆ ಸರ್? ಹಾಗಿದ್ರೆ ಕರೆಕ್ಟ್ ಮೇಡಮ್, ಅಂತವ್ರ ಮೇಲೆ ಕ್ರಮ ತಗೊಳ್ಳೇಬೇಕು. ಯಾವಾಗ ಕ್ರಮ ತಗೊಳ್ತೀರಾ ಸರ್? ಶಿಕ್ಷೆ ಆಗ್ಲೇಬೇಕು ಅಂತವ್ರು. ಸರ್, ಯಾವಾಗ ಕ್ರಮ ತಗೊಳ್ತೀರಾ? ನೋಡಿ ಮೇಡಮ್, ನನ್ನ ಗಮನಕ್ಕೆ ಈಗ ಬಂದಿದೆ. ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈಗಲೇ ಹೇಳ್ತೇನೆ. ನಾನು ಆದಷ್ಟು ಬೇಗ ಸರ್. ಇದು ಒಬ್ಬ ಜವಾಬ್ದಾರಿಯುತ ವರದಿಗಾರನ ಮೇಲೆ ಬಂದಿರುವಂತದ್ದು ಸರ್. ಕೇವಲ ಇದು ಈಗ ವರದಿಗಾರನಿಗೆ ಆಗಿರೋದಕ್ಕೆ ಈಗ ಈ ತರ ಆಯ್ತು. ಜನಸಾಮಾನ್ಯನಿಗೆ ಎಷ್ಟು ಜನಕ್ಕಾಗಿರಲ್ಲ ಸರ್ ಹಿಂಗೆ? ಅಲ್ಲ ಮೇಡಮ್, ನಾನು ಹೇಳ್ತೇನಲ್ಲ, ನನ್ ಗಮನಕ್ಕಿಲ್ಲ. ನಿಮ್ ಬಸವರಾಜ್ ವರದಿಗಾರ ಕೂಡ ನನ್ನ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡವ.
ಏನು ಆತರ ಯಾರು ಸಪೋರ್ಟ್ ಕೊಡಕ್ ಸಾಧ್ಯ ಇಲ್ಲ. ಅಲ್ಲ ಸರ್ ನೀವು ಸಪೋರ್ಟ್ ಒಂದ್ ನಿಮಿಷ ಸರ್, ನೀವು ಸಪೋರ್ಟ್ ಕೊಟ್ಟಿಲ್ಲ ಹೌದು, ಹಾಗಿದ್ರೆ ಅವ್ರು ಯಾಕೆ ಸರ್ ಅಷ್ಟು ರಾಜರೋಷವಾಗಿ ಹೇಳ್ತಾರೆ? ನಡು ರೋಡಲ್ಲಿ ಹೇಳ್ತಿದ್ದಾರೆ ಅವರು. ಹೇಳಿದ್ರೆ ಅದಕ್ಕೆ ತಕ್ಕ ಶಿಕ್ಷೆ ಅನುಭವಿಸ್ತಾರೆ ಮೇಡಮ್. ಯಾಕಂದ್ರೆ ಸಾಮಾನ್ಯ ಯಾರ ಹೆಸರು ಹೇಳ್ಬೇಕಂದ್ ನಾವು ಯೋಚನೆ ಮಾಡ್ತೀವಿ ಒಂದ್ ಹೊತ್ತು, ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ನಾವು ಹೇಳಕ್ ಹೋಗಲ್ಲ. ಯಾಕಂದ್ರೆ ಅಷ್ಟು ಈಸಿಯಾಗಿ ಅವ್ರು ಹೇಳ್ತಿದಾರೆ ಅಂದ್ರೆ ಅದಕ್ಕೆ ಕುಮ್ಮಕ್ ಇರ್ಲೇಬೇಕಲ್ವಾ ಸರ್ ಅಲ್ಲಿ? ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಏನಾರು ದುರ್ಬಳಕೆ ಮಾಡ್ಕೊಂಡ್ರು ಆತರ ಅವರು ಶಿಕ್ಷೆಯಿಂದ ಪಾರಾಗಕ್ಕೆ ಸಾಧ್ಯ ಇಲ್ಲ ಸರ್. ಇನ್ನು ಬಡೇಖಾನ್ ಅವರು ನಿಮ್ಮ ಅಳಿಯರು ಕೂಡ ಸರ್ ಸಂಬಂಧಿಕರಾಗಬೇಕು, ಅವರು ಕೂಡ ಅವರು ಲಂಚವನ್ನ ತಗೊಂಡದು ವಿಜುವಲ್ಸ್ ನಮ್ಮ ಕೈಯಲ್ಲಿ ಈಗ ಏನ್ ಮಾಡಿದ್ದಾರೆ ಅದು ಪ್ರೂಫ್ ಇದೆ, ಆದ್ರೂ ಕೂಡ ಯಾಕೆ ಅವ್ರ ಮೇಲೆ ಕ್ರಮ ಇಲ್ಲ? ಮೇಡಮ್ ಅವರು ಹಣ ತಗೊಂಡ್ರೆ ಶಿಕ್ಷೆ ಅನುಭವಿಸಲೇಬೇಕು ಸರ್. ತಗೊಂಡ್ ಆಯ್ತಲ್ಲ ಸರ್, 2 ದಿವಸ ಆಯ್ತು, ಇನ್ನು ಕೂಡ ಕ್ರಮ ಇಲ್ಲ, ಯಾಕೆ ಸರ್? ಅಲ್ಲ ಈಗ ನಮ್ ಗಮನಕ್ಕೆ ಈಗ ಅಧಿವೇಶನ ನಡೆದಿತ್ತು, ನಮಗೂ ಏನು ಗೊತ್ತಿಲ್ಲ. ಈಗ ಏನೈತಿ ಅದಕ್ಕೆ ಸಂಬಂಧಪಟ್ಟದೆ ಜಿಲ್ಲಾ ಪಂಚಾಯತ್ ಸಿಇಒಗೆ ತಕ್ಷಣ ಹೇಳ್ತೇವೆ ಮೇಡಮ್. ಓಕೆ ಓಕೆ ಸರ್, ಕೇವಲ ಇದೊಂದು ವಿಷಯ ಅಲ್ಲ ಸರ್, ತಾಲೂಕು ಪಂಚಾಯತಿಯಲ್ಲಿ ಪ್ರತಿಯೊಂದು ವಿಷಯಕ್ಕೆ ಈ ತರ ಆಗ್ತಾ ಇದೆ. ಅಲ್ಲಿ ಪ್ರತಿಯೊಂದು ಕೆಲಸ ನಡಿಬೇಕಾದ್ರೂ ಲಂಚ ಕೊಟ್ಟೆ ಕೆಲಸ ನಡಿಬೇಕು. ಇದು ಯಾಕೆ ಬೇಕು ಸರ್ ಹಾಗಿದ್ರೆ ತಾಲೂಕು ಪಂಚಾಯತ್ ಅಲ್ಲಿ? ಯಾಕಂದ್ರೆ ಶಾಸಕರ ಸರ್ ನೀವು ಪ್ರತಿಯೊಂದು ಸರ್ ನೀವು ಲಂಚದ ಬಗ್ಗೆ ಯಾರಾದ್ರೂ ತಂದ್ರೆ ಅದಕ್ಕೆ ಯಾರು ಬೆಂಬಲ ಮಾಡುವಂತದ್ದು ಏನಿಲ್ಲ. ಅವ್ರು ಯಾರೇ ಇರ್ಲಿ ಅವ್ರ ಮೇಲೆ ಕ್ರಮ ತಗೋ ವ್ಯವಸ್ಥೆ ಮಾಡ್ತೀವಿ ಸರ್. ಇನ್ನೊಂದು ವಿಷಯ ಸರ್, ಇದೇ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ನಿಮಗೆ ಈಗ ಕೇಳಿದ್ರೆ ನನ್ನ ಗಮನಕ್ಕೆ ಬಂದಿಲ್ಲ ಅಂತ, ನೀವೊಬ್ರು ಶಾಸಕರು ಸರ್, ನಿಮಗೆ ನಿಮ್ಮ ಸಮಾಜದಲ್ಲಿ ಏನ್ ನಡೀತಾ ಇದೆ, ನಿಮ್ ಜಿಲ್ಲೆಯಲ್ಲಿ ಏನ್ ನಡೀತಾ ಇಲ್ಲ ಅನ್ನೋದು ಗೊತ್ತಾಗ 3 ದಿವಸದಿಂದ ನಾವು ಅಧಿವೇಶನ ಇದ್ರಾಗದೀವಿ, ಗೊತ್ತಾಗಿಲ್ಲ ಮೇಡಮ್ ನಿಜವಾಗ್ಲು ಸರ್. ಅದು ಗೊತ್ತಿರ್ಬೇಕಲ್ಲ ಸರ್, ಇವಾಗ ನಾವ್ ಎಲ್ಲೇ ಇದ್ರು ಅಧಿವೇಶನ ತುಂಬಾ ದೂರ ಇಲ್ಲ ಸರ್. ಅಲ್ಲ ಮೇಡಮ್ ನನಗೆ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇರುವಂತದ್ದು, ನೀವು ಇರುವಂತದ್ದು ಬೆಳಗಾವಿಯಲ್ಲಿ ಸರ್. ಗೊತ್ತಿದ್ರೆ ಹೇಳ್ತಿದ್ನ, ಅದಕ್ಕೇನಿದಿಲ್ಲ. ನನ್ನ ಗಮನಕ್ಕೆ ಈಗ ಹೇಳಿರಲ್ಲ, ಈಗ ಸಂಪೂರ್ಣ ಮಾಹಿತಿ ಸರ್. ಇದು ಮಾಧ್ಯಮಗಳೇ ನಿಮ್ಮ ಗಮನಕ್ಕೆ ತರಬೇಕಾ ಸರ್? ನೀವೊಬ್ರು ಶಾಸಕರಲ್ವಾ ಸರ್, ನಿಮಗೆ ಗೊತ್ತಿರ್ಬೇಕಲ್ಲ ಸರ್ ಅಲ್ಲಿ? ಇಲ್ಲ ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಈಗ ನಮ್ ಗಮನಕ್ಕೆ ತಂದಿರಲ್ಲ ಸಮಗ್ರ ಮಾಹಿತಿ. ಹಾಗಿದ್ರೆ ಏನ್ ಕೆಲಸ ಮಾಡ್ತಿದ್ದೀರಾ ಸರ್ ಶಾಸಕರಾಗಿ ಅಲ್ಲಿ? ನಿಮಗೆ ಏನು ಗಮನಕ್ಕೆ ಬಂದಿಲ್ಲ ಸರ್? ಇವಾಗ ಈ ತರ ಒಂದು ಸರ್ ಅಧಿವೇಶನ ನಡೆಯೋದು ಮೊನ್ನೆಯಿಂದ ಸರ್, 10ನೇ ತಾರೀಕಿಂದ ಅಧಿವೇಶನ ನಡೀತಾ ಇರುವಂತದ್ದು. ಭ್ರಷ್ಟಾಚಾರ ನಡೆಯುವಂತದ್ದು 10ನೇ ತಾರೀಕಿಂದ ಅಲ್ಲ ಸರ್, ಅದಕ್ಕಿಂತ ಮುಂಚೆಯಿಂದಲೇ ಭ್ರಷ್ಟಾಚಾರ ನಡೀತಾ ಇದೆ. ಸಾಕಷ್ಟು ಬಾರಿ ಸಂಘ ಸಂಸ್ಥೆಗಳು ದೂರನ್ನ ಕೊಟ್ಟಿದೆ ಸರ್, ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಸಮಾಜ ಸೇವಕರು ದೂರನ್ನ ಕೊಟ್ಟಿದ್ದಾರೆ, ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ? ಅದು ನಮಗೆ ಬೇಕು ಸರ್. ಇಲ್ಲ ಈಗ ಹೇಳಿರಲ್ಲ, ಅದು ಸೀರಿಯಸ್ ಆಗಿ ತಗೊಂತೇವೆ, ಬಿಡಲ್ಲ. ಯಾವಾಗ ಸರ್ ಕ್ರಮ ಕೈಗೊಳ್ತೀರಾ? ನಮಗೆ ಟೈಮ್ ಬೇಕು ಸರ್, ಯಾಕಂದ್ರೆ ಇದನ್ನ ಭ್ರಷ್ಟಾಚಾರ ಜಿಲ್ಲಾ ಪಂಚಾಯತ್ ಸಿಎಸ್ ಅವರಿಗೆ ಇಮಿಡಿಯೇಟ್ಲಿ ಎನ್ಕ್ವೈರಿ ಮಾಡಿ ಕ್ರಮ ತಗೊಳಕ್ ಹೇಳ್ತೇವೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸ್ಪಂದನ ವಾಹಿನಿ ಜೊತೆ ಮಾತಾಡಿದಕ್ಕೆ. ಈಗಾಗಲೇ ಕಾಂಗ್ರೆಸ್ ಶಾಸಕ ಸಿ.ಎಸ್. ಶಿವಳ್ಳಿ ಅವರು ನಮ್ಮ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ರು. ಅವರಿಗೆ ಮಾಹಿತಿ ಗೊತ್ತಿರ್ಲಿಲ್ವಂತೆ. ಅವರು ಶಾಸಕನಾದವನಿಗೆ ಮಾಹಿತಿ ಗೊತ್ತಿಲ್ಲ ಅಂದ್ರೆ ಅವ್ರು ಯಾಕಲ್ಲಿ ಶಾಸಕರಾಗಿರ್ಬೇಕು? ಏನು ಕೇಳಿದ್ರು ನಮಗೆ ಗೊತ್ತಿಲ್ಲ, ನನ್ನ ಗಮನಕ್ಕೆ ಇವಾಗ ಬರ್ತಿದ್ದಾರೆ ಅಂದ್ರೆ ಅವ್ರ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತ ಆಯ್ತು. ಹಾಗಿದ್ರೆ ಕೆಲಸ ಒಬ್ಬರ ಶಾಸಕರಿಗೆ ಭ್ರಷ್ಟಾಚಾರ ಅಧಿವೇಶನ ನಡೀತಾ ಇರುವಂತದ್ದು, ಬೆಳಗಾವಿ ಅಧಿವೇಶನ ನಡೀತಾ ಇರುವಂತದ್ದು 10ನೇ ತಾರೀಕಿನಿಂದ. ಆದ್ರೆ ಭ್ರಷ್ಟಾಚಾರ ಸಾಕಷ್ಟು ದಿನಗಳ ಹಿಂದೆ, ತಿಂಗಳುಗಳ ಹಿಂದೆಯಿಂದಲೇ ನಡೀತಾ ಇದೆ. ಹಾಗಿದ್ರೆ ಭ್ರಷ್ಟಾಚಾರನ ಉಳಿಸುವಂತ ಪ್ರಯತ್ನಕ್ಕೆ ಶಾಸಕರು ಕೈ ಹಾಕ್ತಿದ್ದಾರಾ? ಇನ್ನು ಇಷ್ಟೆಲ್ಲ ಬೆಳವಣಿಗೆ ನಡೀತಾ ಇದ್ರು ಕ್ರಮ ಕೈಗೊಂಡಿಲ್ಲ. ಈಗಾಗಲೇ ಸ್ಪಂದನ ವಾಹಿನಿ ಮೂಲಕ ಅವರು ತಿಳಿಸಿದ್ದಾರೆ, ಆದಷ್ಟು ಬೇಗ ಇವತ್ತೇ ನಾನು ಎಲ್ಲ ಇದಕ್ಕೆ ಒಂದು ಕ್ರಮ ಕೈಗೊಳ್ಳಿಕ್ಕೆ ಒಂದು ಹೇಳ್ತೀನಿ ಎಂಬ ಮಾತನ್ನು ಕೂಡ ತಿಳಿಸ್ತಾರೆ. ಇವರ ಮಾತು ಎಷ್ಟು ನಿಜ ಆಗುತ್ತೆ ಅಥವಾ ಕ್ರಮ ಕೈಗೊಳ್ತಾರಾ ಇಲ್ವಾ ಅನ್ನೋದು ಕಾದು ನೋಡ್ಬೇಕು. ಒಂದು ವೇಳೆ ಇವರು ಕಾನೂನಕ್ಕೆ ತಲೆಬಾಗದಿದ್ರೆ, ಕಾನೂನಿಗೆ ಕ್ರಮವನ್ನ ಕೈಗೊಳ್ಳಕ್ಕೆ ಮುಂದಾಗದಿದ್ರೆ ಖಂಡಿತವಾಗಿ ಈ ಶಾಸಕರು ಕೂಡ ಈ ಭ್ರಷ್ಟಾಚಾರದಲ್ಲಿ ಶಾಮೀಲಾಗಿದ್ದಾರೆ. ಇವರು ಕೂಡ ಇಂತಹ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಕೊಡ್ತಿದ್ದಾರೆ, ಸಪೋರ್ಟ್ ಕೊಡ್ತಿದ್ದಾರೆ ಅನ್ನುವಂಥದ್ದು ಖಂಡಿತವಾಗಿ ಪ್ರೂವ್ ಆಗುತ್ತೆ. ಯಾಕಂದ್ರೆ ಒಬ್ಬ ಜವಾಬ್ದಾರಿತ ಶಾಸಕನಿಗೆ ಈಗಾಗಲೇ ಗೊತ್ತಿಲ್ಲ ಅಲ್ಲಿ ಏನ್ ನಡೀತಾ ಇದೆ ಅನ್ನುವಂಥದ್ದು. ನನ್ನ ಈ ಗಮನಕ್ಕೆ ಪ್ರತಿಯೊಂದು ಇವಾಗ ಬರ್ತಿದೆ ಅಂತ ಹೇಳ್ತಿದ್ದಾರೆ. ವಿಡಿಯೋ ವರದಿ ಪ್ರಸಾರವಾಗಿ 2 ದಿವಸ ಕಳೆಯಿತು, ಮ್ಯಾನೇಜರಿಗೆ ಗೊತ್ತಾಗಿದೆ ಅಂತೆ, ಶಾಸಕನಿಗೆ ಗೊತ್ತಾಗಿಲ್ಲ ಅಂದ್ರೆ ಏನರ್ಥ ಇಲ್ಲಿ? ಇವರಿಗೆ ಒಂದು ಈ ತರ ಬೇಕಂತಲೇ ಈ ತರ ಕಾರ್ಯ ನಡೆಸ್ತಿದ್ದಾರೆ, ಈ ರೀತಿ ನಡ್ಕೊಳ್ತಿದ್ದಾರೆ ಅನ್ನುವಂಥದ್ದು
ಇಲ್ಲಿ ಗೊತ್ತಾಗ್ತಾ ಇದೆ. ಒಂದ್ ಕಡೆ ಬೆಳಗಾವಿ ಅಧಿವೇಶನದ ನೆಪ ಹೇಳ್ಕೊಂಡು ಇವಾಗ ಇದು ಮಾಡ್ತಿದ್ದಾರೆ. ನೋಡೋಣ, ಇವತ್ತಿಗೆ ಇದು ಕೊನೆಗೊಳ್ಳಬೇಕು. ಭ್ರಷ್ಟಾಚಾರವನ್ನ ನಿಲ್ಲಿಸಿಕ್ಕೆ ಅಲ್ಲಿಯ ಶಾಸಕರು ಪ್ರಯತ್ನ ಪಡಬೇಕು ಹೊರತು ಭ್ರಷ್ಟಾಚಾರಕ್ಕೆ ಸಪೋರ್ಟ್ ಮಾಡಬಾರ್ದು. ನೋಡೋಣ, ಅಲ್ಲಿಯ ತಾಲೂಕು ಪಂಚಾಯತ್ ಮ್ಯಾನೇಜರ್ ವಿರುದ್ಧ ಒಂದು ಕ್ರಮ ಕೈಗೊಳ್ತಾರ ಅನ್ನೋದಕ್ಕೆ ಕಾದು ನೋಡಬೇಕು. ಜೊತೆಗೆ ವರದಿಗಾರನಿಗೆ ಧಮಕಿ ಹಾಕಿದ ಆ ಇಬ್ಬರು ಅಳಿಯಂದಿರು, ಅವರ ಅಳಿಯಂದರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಬೇಕಾಗಿದೆ. ಇಲ್ಲದಿದ್ದರೆ ಮತ್ತೆ ಇದನ್ನ ಪ್ರಸಾರ ಮಾಡ್ತೀವಿ, ಮತ್ತೆ ಇಲ್ಲೇ ಕೂತ್ಕೊಂಡು ಶಿವಳ್ಳಿ ಅವರಿಗೆ, ಶಾಸಕರವರಿಗೆ ಕರೆ ಮಾಡ್ಲಿಕ್ಕಿದೆ. ಅವರು ಕ್ರಮ ಕೈಗೊಳ್ಳದೆ ಇದ್ದಲ್ಲಿ ಅವರು ಕೂಡ ಈ ಒಂದು ಭ್ರಷ್ಟಾಚಾರದಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂಥದ್ದು ಪಕ್ಕಾ ಆಗತ್ತೆ. ಚೆಕ್ ಕೂಡ ಯಾಡ ಅವ್ರ ಕಾಂಟ್ಯಾಕ್ಟ್ ಇಲ್ಲ ಸರ್. ಚೆಕ್ ಕೂಡ ಯಾಡ ಅವ್ರ ಕಾಂಟ್ಯಾಕ್ಟ್ ಇಲ್ಲ ಸರ್. ಹುಬ್ಬಳ್ಳಿಯಲ್ಲಿ ಈಗಾಗಲೇ ತಾಲೂಕು ಪಂಚಾಯತ್ ಮ್ಯಾನೇಜರ್ ಏನಿದ್ದಾರೆ ಅವರು ಲಂಚವನ್ನ ಪಡೆಯುತ್ತಿದ್ದ ಸಂದರ್ಭದಲ್ಲಿ ಗುತ್ತಿಗೆದಾರ ಗೊತ್ತಿಲ್ಲದ ರೀತಿ ವಿಡಿಯೋವನ್ನ ಮಾಡಿ ಅದನ್ನ ಸಂಬಂಧಪಟ್ಟಂತ ವರದಿಗಾರರಿಗೆ ಕೊಟ್ಟಿದ್ದಾರೆ. ವರದಿಗಾರರು ಅದನ್ನ ಕಂಪ್ಲೀಟ್ ಆಗಿ ವರದಿ ಮಾಡಿ ಇದೀಗ ಸ್ಪಂದನ ವಾಹಿನಿಯಲ್ಲಿ ಅದು ಬಿತ್ತಾರ ಆಗಿದೆ. ಆದ್ರೆ ಅದು ಪ್ರಸಾರ ಆದದ್ದೇ ತಡ ಇದೀಗ ಮ್ಯಾನೇಜರ್ ಇಬ್ರು ಅಳಿಯಂದರು ಸೇರಿ ನಮ್ಮ ವರದಿಗಾರ ಬಸವರಾಜ್ ಮೇಲೆ ಧಮಕಿ ಹಾಕಿದಲ್ಲದೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ಶಾಸಕರೇ ನಮ್ಮನ್ನ ಕಳಿಸಿದ್ದಾರೆ, ನಿಮ್ಮನ್ನ ಮುಗಿಸಿ ಬನ್ನಿ ಅಂತ ಹೇಳುವ ಮಾತನ್ನ ಕೂಡ ರಾಜಾರೋಷವಾಗಿ ಹೇಳಿದ್ರು. ಆದ್ರೆ ಇದೀಗ ಶಾಸಕರು ಕೂಡ ಸ್ಪಂದನ ವಾಹಿನಿ ಜೊತೆ ಮಾತಾಡಿದ್ರು. ಆದ್ರೆ ಶಾಸಕರು ಹೇಳುವ ಪ್ರಕಾರ ನನಗೆ ಈ ವಿಷಯ ಗೊತ್ತಿಲ್ಲ, ನನ್ನ ಗಮನಕ್ಕೆ ಈಗಷ್ಟೇ ಬಂದಿದೆ ಅನ್ನೋ ಮಾತನ್ನ ಹೇಳಿದ್ರು. ಇನ್ನು ಯಾರೇ ಇಂಥದ್ದು ಮಾಡಿದ್ರು ಕೂಡ ಅದು ಅಪರಾಧ, ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಎಂಬ ಮಾತನ್ನ ಕೂಡ ತಿಳಿಸಿದ್ರು. ಇವತ್ತೇ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಕ್ರಮ ಕೈಗೊಳ್ಳಲು ತಾಕೀತು ಮಾಡ್ತೀನಿ ಎಂಬ ಮಾತನ್ನು ಕೂಡ ಹೇಳಿದ್ದಾರೆ. ಇನ್ನು ಯಾರೇ ಭ್ರಷ್ಟಾಚಾರ ಲಂಚವನ್ನ ಪಡಿತಿದ್ರು ಅದಕ್ಕೆ ಬ್ರೇಕ್ ಹಾಕಲು ಪ್ರಯತ್ನ ಪಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ನೋಡೋಣ ಇವರ ಹೇಳುವ ಮಾತದಲ್ಲಿ ಎಷ್ಟು ಸತ್ಯ ಅಡಗಿದೆ ಅನ್ನೋದನ್ನ ಕಾದು ನೋಡಬೇಕು. ಕಾಂಗ್ರೆಸ್ ಶಾಸಕರು ಅಥವಾ ಯಾರೇ ಆಗ್ಲಿ ಬರೀ ಬಾಯಿ ಮಾತಿಗೆ ಈ ತರ ಹೇಳ್ತಿದ್ದಾರೆ, ನಿಜವಾಗ್ಲೂ ಅದೇ ತರ ನಡ್ಕೊಳ್ತಾರ ಅನ್ನೋದನ್ನ ಕೂಡ ನಾದು ನೋಡ್ಬೇಕಿದೆ. ನೋಡೋಣ ಯಾವಾಗ ಇದರ ವಿರುದ್ಧ ಕ್ರಮ ಕೈಗೊಳ್ತಾರೆ, ಯಾವಾಗ ಈ ಒಂದು ಭ್ರಷ್ಟಾಚಾರ ನಿಲ್ಲುತ್ತೆ, ಆ ಒಂದು ಕುಂದಗೋಳ ತಾಲೂಕು ಭ್ರಷ್ಟಾಚಾರ ಮುಕ್ತ ಆಗುತ್ತೆ ಅನ್ನೋದನ್ನ
ಕಾದು ನೋಡಬೇಕಿದೆ. ಇಲ್ಲವಾದಲ್ಲಿ ಸಂಘ ಸಂಸ್ಥೆಗಳು, ರೈತ ಸಂಘಟನೆಗಳು ಖಂಡಿತವಾಗಿ ಉಗ್ರ ಹೋರಾಟ ನಡೆಯುತ್ತೆ. ಯಾಕಂದ್ರೆ ಅವರಿಗೂ ಕೂಡ ಸಾಕಾಗಿ ಹೋಗಿದೆ. ಸಾಕಷ್ಟು ಬಾರಿ ಇಂತಹ ಭ್ರಷ್ಟರಿಂದ ತಪ್ಪಿಸಿಕೊಳ್ಳಲು ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೂ ಕೂಡ ಭ್ರಷ್ಟಾಚಾರ ಅಲ್ಲಿ ನಡೀತಲೇ ಇದೆ, ತಾಂಡವವಾಡ್ತಾ ಇದೆ. ಇನ್ನಾದ್ರೂ ಶಾಸಕರು ಇದರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಇಲ್ಲವಾದಲ್ಲಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ. ಇದೇ ಇವತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.